ನಮಸ್ಕಾರ ವೀಕ್ಷಕರೇ, ಯೋಗ ಸುಯೋಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆದಿತ್ಯ. ಯೋಗ ಅನ್ನುವಂಥ ಪದ ಕೇಳಿದ ಕೂಡಲೇ ನಮ್ಮೆಲ್ಲರಿಗೂ ಕೂಡ ಶಾಂತಿ, ನೆಮ್ಮದಿ ಎಲ್ಲ ಕೂಡ ಮನಸ್ಸಲ್ಲಿ ನೆಲೆಸುತ್ತೆ. ಯೋಗವನ್ನು ಮಾಡಬೇಕು, ಇರುವಂಥ ಒಂದು ಆಯಾಸವನ್ನು ಕಡಿಬೇಕು ಅಂತ ಸಾಕಷ್ಟು ಜನ ಈಗಿನ ಒಂದು ಕಾಲದಲ್ಲಿ ಆಸಕ್ತಿಯನ್ನು ತೋರ್ತಾ ಇದ್ದಾರೆ. ಕೇವಲ ಯೋಗಕ್ಕೆ ಈ ಹಿಂದೆ ಭಾರತದಲ್ಲಿ ಇದ್ದಂಥ ಸ್ಥಾನಮಾನ ಈಗ ದೇಶ ವಿದೇಶಗಳಲ್ಲೂ ಕೂಡ ವ್ಯಾಪಿಸಿದೆ. ಸಾಕಷ್ಟು ಅಭಿಮಾನಿಗಳು ದೇಶ ವಿದೇಶದಲ್ಲೂ ಕೂಡ ಯೋಗದ ಪರವಾಗಿ ನಿಂತಿದ್ದಾರೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಜೂನ್ 21 ವಿಶ್ವ ಯೋಗ ದಿನವನ್ನಾಗಿ ಆಚರಣೆ ಕೂಡ ಮಾಡ್ತಾ ಇದ್ದಾರೆ. ಹಾಗಾದರೆ ಈ ಯೋಗದ ಮಹತ್ವ ಏನು, ಇದರ ಉಪಯೋಗ ಏನು, ಇದನ್ನು ಮಾಡೋದ್ರಿಂದ ನಮ್ಮ ದೇಹದ ಮೇಲೆ ಬೀರುವಂಥ ಕೆಲವು ದುಷ್ಪರಿಣಾಮಗಳನ್ನು ಯಾವ ರೀತಿ ತಡಿಬೋದು, ಇದರ ಕುರಿತಾಗಿ ಒಂದು ಮಾಹಿತಿಯನ್ನು ಕೊಡುವಂಥ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಮಗೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದಾರೆ ಶ್ರೀ ಹರಿನಾರಾಯಣ ಬಂಡಿ. ಪ್ರಮುಖವಾಗಿ ಯೋಗ ಶಿಕ್ಷಕರಾಗಿದ್ದಾರೆ. ಮೂಲತಃ ಪೆರಡೂರಿನಿಂದ ಬಂದಿದ್ದಾರೆ. ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಶಾಂತಿವನ ಟ್ರಸ್ಟ್ ಇದರ ಯೋಗ ಮತ್ತು ನೈತಿಕ ಶಿಕ್ಷಣದ ಯೋಗ ಪ್ರಚಾರಕರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮೊದಲಾಗಿ ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ವಿಶ್ವ ಯೋಗ ದಿನ, ಒಂದು ರೀತಿ ಭಾರತದ ಹಿರಿಮೆ ಅಂತ ಹೇಳ್ಬೋದು. ಯಾಕಂದರೆ ಇಡೀ ಜಗತ್ತಿಗೆ ಯೋಗವನ್ನು ಕೊಟ್ಟಂಥ ಖ್ಯಾತಿ ನಮ್ಮ ಭಾರತ ದೇಶದ್ದು. ಸೊ ಇದರ ಬಗ್ಗೆ ಏನು ಹೇಳ್ತೀರಾ ಸರ್? ಭಾರತ ದೇಶ 5000 ವರ್ಷಗಳಿಂದಲೂ ಪತಂಜಲಿ ಮಹಾಋಷಿಗಳಿಂದ ನಮ್ಮ ಭಾರತಕ್ಕೆ ಒಂದು ಯೋಗದ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಈ 5000 ವರ್ಷಗಳಿಂದ ಬಂದಿದ್ದರಿಂದ ಋಷಿಮುನಿಗಳ ಇದು ಒಂದು ಬಳವಡಿ ನಮಗೆ ಒಂದು ದೊಡ್ಡ ಸಂಪತ್ತನ್ನು ಕೊಟ್ಟಿದ್ದಾರೆ. ವಿಶ್ವ ಯೋಗ ದಿನಾಚರಣೆ ಆಚರಿಸುವ ಪ್ರಯುಕ್ತ ನಾವು ಇವತ್ತಿನ ದಿನ ಅಂದರೆ ಜೂನ್ 21ನೇ ತಾರೀಕು ನಾವು ಬೆಳಿಗ್ಗೆಯಿಂದ ಮೋದಿಯವರು ಭಾಷಣ ಮಾಡ್ತಾ ಇದ್ದಾರೆ. ಈಗ ಕೇಳ್ಕೊಂಡಿದ್ದೇನೆ. ನಾನೀಗ ದಿನ ಒಂದು 11 ಗಂಟೆಗೆ ಮತ್ತು ರಾತ್ರಿ 8:45 ಅನೇಕ ರೀತಿಯ ಯೋಗ ಪ್ರಚಾರಕ ಅಂದರೆ ಯೋಗದ ನೈತಿಕ ಶಿಕ್ಷಣದ ಬಗ್ಗೆ ಕೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ನಾನು ನಿಮ್ಮ ಸ್ಟುಡಿಯೋಗೆ ಬಂದಿದ್ದೇನೆ. ನೀವು ಕರೆದಕ್ಕೆ ಒಂದು ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಶಾಂತಿವನದಿಂದ ಪ್ರಚಾರಕರಾಗಿರೋದ್ರಿಂದ ಈಗ ಇವತ್ತಿನ ದಿನದಲ್ಲಿ 21ನೇ ತಾರೀಕು ಏಕೆ ಇಟ್ಟುಕೊಂಡಿದ್ದಾರೆ ಅಂದರೆ ಇಡೀ ಪ್ರಪಂಚದಲ್ಲಿ ಹಗಲು ದೊಡ್ಡದು. ಅಂದರೆ 12 ಗಂಟೆ ರಾತ್ರಿ 12 ಗಂಟೆ ಹಗಲು ಹೇಳುವ ಪ್ರಕಾರ ಈ ಸರ್ತಿ 21ನೇ ತಾರೀಕು 1 ಗಂಟೆ 2 ಗಂಟೆ ಹಗಲು ದೊಡ್ಡವಾದ ಕಾರಣ ಇವತ್ತಿನ ಈ ದಿನದಲ್ಲಿ ನಮ್ಮಲ್ಲಿ ಹೋದ ವರ್ಷ 180 182 ದೇಶಗಳು ಭಾಗವಹಿಸಿದ್ದವು. ಈ ಸರ್ತಿ ಮಾತ್ರ 200ಕ್ಕಿಂತಲೂ ಹೆಚ್ಚಿನ ದೇಶಗಳು ಭಾಗವಹಿಸ್ತವೆ ಎಂದು ನಮ್ಮ ಮೋದಿ ಪ್ರಧಾನಿ ಅವರಿಗೆ ಹೇಳಿದ್ದಾರೆ. ಅದೇ ಪ್ರಕಾರ ವಿಶ್ವದಲ್ಲಿ ಎಲ್ಲ ಪ್ರಯುಕ್ತ ಈ ಸರ್ತಿ ನಮ್ಮ ಭಾರತ ದೇಶದಲ್ಲಿ 5 ಕಡೆಯಲ್ಲಿ ಯೋಗ ಕೇಂದ್ರಗಳನ್ನು ಮಾಡಿ ಗಿನ್ನಸ್ ದಾಖಲೆ ಮಾಡಬೇಕೇಳಿ ರಾಂಚಿಯಲ್ಲಿ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಇವತ್ತು ಬಂದಿದ್ದಾರೆ. ಅದನ್ನು ವೀಕ್ಷಣೆ ಮಾಡಿ, ಅದು ಅಲ್ಲದೆ ಮೈಸೂರಿನಲ್ಲಿ ಗಿನ್ನಸ್ ದಾಖಲೆ ಮಾಡುವುದೆಂದು ನಮ್ಮ ಅವರು ಯೋಗ ಶಿಕ್ಷಕರಾದ ಶ್ರೀ ರಾಘವೇಂದ್ರ ಆರ್ ಪೈ ಅವರು ಅದರಲ್ಲಿ ಮುಖಂಡತ್ವದಲ್ಲಿ ವಹಿಸಿಕೊಂಡು ಹೋಗ್ತಾ ಇದ್ದಾರೆ. ಯಾಕಂದರೆ ನಾವು ಜೂನ್ 21 ಆರಿಸಿಂದ ದೊಡ್ಡ ಹಗಲು, ದೊಡ್ಡ ಸಂಪತ್ತು, ದೊಡ್ಡ ರೀತಿ ಸಿಗುವುದರಿಂದ ನಾವು ಜೂನ್ 21ನೇ ತಾರೀಕನ್ನು 200ಕ್ಕಿಂತಲೂ ಹೆಚ್ಚಿನ ದೇಶದಲ್ಲಿ ಆಚರಿಸಬೇಕೆಂದು ಇವತ್ತು ನಾವು ಸಂಕಲ್ಪ ಮಾಡಿಕೊಂಡಿದ್ದೇವೆ. ಎಸ್ ಸರ್, ಈಗಾಗಲೇ ಹೇಳಿದ ಹಾಗೆ ಸಾಕಷ್ಟು ಜನ ಜಗತ್ತಿನಾದ್ಯಂತ ಈಗ ಯೋಗಕ್ಕೆ ಒಲವನ್ನು ತೋರ್ತಾ ಇದ್ದಾರೆ, ಆಸಕ್ತಿಯನ್ನು ತೋರ್ತಾ ಇದ್ದಾರೆ. ಆದರೆ ಹಿಂದಿನ ಕಾಲದಲ್ಲಿ ನೋಡಿದಾಗ ಇದರ ಒಂದು ಇತಿಮಿತಿ ಅನ್ನುವಂಥದ್ದು ಕೇವಲ ಭಾರತದಲ್ಲಿತ್ತು. ಇದರ ಪ್ರಭಾವ ಅನ್ನುವಂಥದ್ದು ಕೂಡ ಭಾರತದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇತ್ತು. ಈಗ ನೀವು ಕೂಡ ಸಾಕಷ್ಟು ವರ್ಷಗಳಿಂದ ಯೋಗವನ್ನು ಮಾಡಿಕೊಂಡು ಆಚರಣೆಯಲ್ಲಿ ತೆಗೆದುಕೊಂಡು ಕೂಡ ಬಂದಿದ್ದೀರಾ. ಸಾಕಷ್ಟು ಜನರಿಗೆ ಇದರ ಕುರಿತಾಗಿ ಶಿಕ್ಷಣವನ್ನು ಕೂಡ ನೀಡಿದ್ದೀರಾ. ಸೊ ನಿಮಗೆ ಈ ಒಂದು ಯೋಗದಲ್ಲಿ ಆಸಕ್ತಿ ಅನ್ನುವಂಥದ್ದು ಹೇಗೆ ಬಂತು ಸರ್? ಯಾವುದಕ್ಕೆ ಪ್ರಭಾವಕ್ಕೆ ಒಳಗಾಗಿ ನೀವು? ನಾನು ಸುಮಾರು 25 ವರ್ಷಗಳ ಹಿಂದೆ, ಅದರಕ್ಕಿಂತಲೂ 25 ವರ್ಷದಿಂದ ನಾನು ಯಾವುದು ಮಲ್ಲಾಡಿಹಳ್ಳಿಯಲ್ಲಿ ನಾನು D.Ed ಅಂದರೆ TCH ಕಲೀಲಿಕ್ಕೆ ಹೋದಾಗ ರಾಘವೇಂದ್ರ ನಮ್ಮ ಸ್ವಾಮಿಗಳ ಹತ್ರ ನಾವು ಅಲ್ಲಿ ಯೋಗವನ್ನು ಕಲಿಸಿದ್ದು ಇರುವುದನ್ನು ನವರಾತ್ರಿ ಸಮಯ 21 ದಿನ ಕೋರ್ಸನ್ನು ಕಲಿಯುವಾಗ ನಮಗೆ ಅವರಿಂದ ಪ್ರೇರಣೆಯಾಗಿ ಇತ್ತೀಚೆಗೆ ನಾನು 25 ವರ್ಷಗಳ ಹಿಂದೆ ಧರ್ಮಸ್ಥಳ ಶ್ರೀ ಕ್ಷೇತ್ರ ಶಾಂತಿವನ ಟ್ರಸ್ಟಿಂದ ಪೇಪರಲ್ಲಿ ಬಂದದನ್ನು ಓದಿಕೊಂಡೆ. ಆಮೇಲೆ ಅಲ್ಲಿ ಹೋಗಿ ನಾನು ಯೋಗದ ನೈತಿಕ ಶಿಕ್ಷಣವನ್ನು ಕಲಿಬೇಕೆಂದು ಹಾಗೂ ನಮ್ಮ ದೇಶದ ಅಂದರೆ ನನ್ನ ಆರೋಗ್ಯದ ಬಗ್ಗೆ, ನಮ್ಮ ಮನೆತನದ ಬಗ್ಗೆ ಹಾಗೂ ನಮ್ಮ ಯಾವುದು ಶಿಷ್ಯರು ಶಾಲೆಗಳಲ್ಲಿರುವ ಮಕ್ಕಳಿಗೆ ಯೋಗವನ್ನು ಕಲಿಸಬೇಕೆಂದು ನಾನು ಯೋಗ ಕಲಿಬೇಕೆಂದು ನಿರ್ಧಾರ ಮಾಡಿಕೊಂಡು ಯೋಗ ತರಗತಿ ಕಲೀಲಿಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗಿ ಬಂದಿದ್ದೇನೆ.
ಎಸ್ ಸರ್, ಈಗಾಗಲೇ ಹೇಳಿದ ಹಾಗೆ ಈ ಒಂದು ಆಧುನಿಕ ಜಗತ್ತಿನಲ್ಲಿ ಯೋಗದ ಮೌಲ್ಯ ಅನ್ನುವಂಥದ್ದು ಕೆಲವರಿಗೆ ಗೊತ್ತಿದ್ರೆ ಇನ್ನು ಕೆಲವರಿಗೆ ಗೊತ್ತಿರಲ್ಲ, ಅಥವಾ ಮಕ್ಕಳು ಅಥವಾ ಪೋಷಕರು ಹೇಳಿದಕ್ಕೆ ಮಕ್ಕಳು ಹೋಗಿ ಕೆಲವು ಯೋಗ ಕ್ಲಾಸಿಗೆ ಸೇರುವಂಥದ್ದಿದೆ. ಸೊ ಈ ಒಂದು ಆಧುನಿಕ ಜಗತ್ತಿಗೆ ಯೋಗದ ಒಂದು ಮಹತ್ವ ಎಷ್ಟರ ಮಟ್ಟಿಗೆ ಬೇಕು ಸರ್? ಇನ್ನು ಕೂಡ ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೋಬೇಕು ಯೋಗದ ಒಂದು ಮಹತ್ವ ಏನು ಅನ್ನುವಂಥದ್ದು? ಹಿಂದಿನ ಕಾಲದಲ್ಲಿ ಇದು ಋಷಿಮುನಿಗಳಿಗೆ ಅಥವಾ ಸ್ವಾಮಿಗಳಿಗೆ ಇದು ಮೀಸಲಾಗಿಟ್ಟ ಯೋಗ ಪತಂಜಲಿ ಯೋಗ. ಈಗ ಹಾಗಲ್ಲ. ಯೋಗದಿಂದ ಆರೋಗ್ಯ ವೃದ್ಧಿ ಮಾಡಿಕೊಂಡು ಆ ಆಸನವನ್ನು ಕಲಿತುಕೊಂಡು, ಅಂದರೆ ಖಾಲಿ ಯೋಗ ಅಂದರೆ ಒಂದು ಇಜ್ಜು ಹೇಳುವ ಧಾತುವಿಂದ ಹುಟ್ಟಿದಂಥ ಈ ಒಂದು ಸಂಪತ್ತು ನಮ್ಮನ್ನು ಜೋಡಿಸಿಕೊಳ್ಳುವುದು, ಹೊಂದಾಣಿಕೆ ಮಾಡಿಕೊಳ್ಳುವುದು ಎಂಬುದನ್ನಾಗಿ ಯೋಗದ ಮೂಲಕ ನಾವಿವತ್ತು ಹೇಳ್ತಾ ಇದ್ದೇವೆ. ಯೋಗ ಕಲಿತರೆ ನಮ್ಮ ಆರೋಗ್ಯ ವೃದ್ಧಿ ಮತ್ತು ನಮ್ಮ ಪಂಚಮುಖಿ ವ್ಯಕ್ತಿತ್ವದ ದೈಹಿಕ, ಭೌತಿಕ, ಆಧ್ಯಾತ್ಮಿಕ, ಧಾರ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ನಮ್ಮ ಒಂದು ಸಂಪೂರ್ಣ ಒಂದು ವಿಕಸನ ಹೊಂದಲಿಕ್ಕೆ ಈ ಯೋಗ ಬೇಕಾಗಿದೆ. ಯೋಗ ಅಂದ್ಕೂಳೆ ನಾವು ಖಾಲಿ ಯೋಗಾಸನ ಮಾಡಿದರೆ ಪ್ರಯೋಜನ ಇಲ್ಲ. ನಾವು ಅದರಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಈ 8 ಅಂಗಗಳನ್ನು ನಮ್ಮ ದೇಹಕ್ಕೆ, ನಮ್ಮ ದೈಹಿಕ, ಮಾನಸಿಕ, ಭೌತಿಕ ಕರಗತ ಮಾಡಿಕೊಂಡ್ರೆ ಇದು ಯೋಗ ಎಂಬುದನ್ನು ಬರ್ತದೆ. ಅದು ಈಗ ಯೋಗಾಸನ ಮಾಡಿದರೆ ನಮಗೆ ಖಾಲಿ ಏನಂತೆ ಒಂದು 12.5 ಮಾರ್ಕು ಸಿಗುವ ಹಾಗೆ ಮಾತ್ರ ಯೋಗಾಸನ. ಆದರೆ ಎಲ್ಲವನ್ನು ಕಲಿತರೆ 100ರಲ್ಲಿ 100 ಮಾರ್ಕು ಸಿಗ್ತದೆ. ನಾವು ಕೈ ಕಾಲುಗಳನ್ನು, ತಲೆಯನ್ನು ಮೇಲೆ ಕೆಳಗೆ ಮಾಡೋದು ಇದನ್ನು ಮಾಡಿದರೆ ಯೋಗಾಸನ ಆಗೋದಿಲ್ಲ. ಅಷ್ಟಾಂಗ ಸಿದ್ಧಿ ಯೋಗವನ್ನು ಮಾಡಿಕೊಂಡ್ರೆ ಯೋಗಾಸನ ಆಗಲಿಕ್ಕೆ ಸಾಧ್ಯ. ಆಸನ ಅಂದರೆ ನಾವು ಎಲ್ಲವನ್ನು ಸೇರಿಸಿಕೊಂಡು ಚಿತ್ತರವಾಗಿದ್ದುಕೊಂಡ್ರೆ ನಮ್ಮ ಯೋಗಾಸನ ಕಲೀಲಿಕ್ಕೆ ಸುಲಭ ಆಗ್ತದೆ. ಈಗಾಗಲೇ ಯೋಗದಲ್ಲಿ ಪ್ರಮುಖವಾಗಿ ನಾವು ಹೇಳೋದಾದ್ರೂ ಕೂಡ ನೀವು ಈಗಾಗಲೇ ಹೇಳಿದ್ರಿ, ಎಲ್ಲ ಸಾಕಷ್ಟು ವಿಧಗಳಿದೆ ಯೋಗದಲ್ಲೂ ಕೂಡ. ಕೇವಲ ಆಸನಗಳು ಮಾತ್ರ ಅಲ್ಲ, ಧ್ಯಾನ ಮಾಡ್ಬೋದು, ಇನ್ನು ಕೂಡ ಪಂಚೇಂದ್ರಿಯಗಳನ್ನು ಬಲಪಡಿಸಿಕೊಡುವಲ್ಲಿ ಸಾಕಷ್ಟು ವಿಧಾನಗಳಿದೆ. ಸೊ ಪ್ರಮುಖವಾಗಿ ನಾವು ಸೂರ್ಯ ನಮಸ್ಕಾರವನ್ನು ಮಾಡ್ತೀವಿ ಅಥವಾ ಓಂಕಾರದ ಪ್ರಭಾವದಿಂದ ಯೋಗವನ್ನು ಮಾಡ್ತೀವಿ. ಸೊ ಈ ಓಂಕಾರದ ಮಹತ್ವ ಏನು ಸರ್ ಯೋಗದಲ್ಲಿ? ಓಂಕಾರ ಅಂದರೆ ಆಕಾರವನ್ನು, ಅಂದರೆ ಹೊಕ್ಕಳಿಂದ ಕೆಳಗೆ ಬ್ರಹ್ಮ ಎಂತಲೂ, ಊಕಾರದಲ್ಲಿ ಹೊಕ್ಕಳಿಂದ ಕುತ್ತಿಗೆವರೆಗೆ ಯಾವುದು ವಿಷ್ಣು ಅಂತಲೂ, ಆಕಾರ, ಊಕಾರ, ಮಾಕಾರ ಅಂದರೆ ಕುತ್ತಿಗೆಯಿಂದ ಮೇಲೆ ಬಿಟ್ಟದ್ದು ಶಿವನಂತಲೂ ಆರಾಧನೆ ಮಾಡ್ತೇವೆ. ಈ 3ಗಳು ಸೇರಿಯಾಗ ನಮ್ಮ ದೇಹದಲ್ಲಿ ಆಕಾರ, ಊಕಾರ ಒಟ್ಟಿಗೆ ಓಂಕಾರವೇ ನಮ್ಮ ಸಾಮಾನ್ಯ ಓಂಕಾರವೇ ಯೋಗದಲ್ಲಿ ಶ್ರೇಷ್ಠವಾದ ಒಂದು ಮಂತ್ರ ಆಗಿ ಈ ಯೋಗವನ್ನು ಕಲಿತರೆ ಬಹಳ ನಮಗೆ ಒಳ್ಳೆಯದು. ಆದ್ದರಿಂದ ಇದರಲ್ಲಿ 8 ಅಂಗಗಳಿವೆ. ಅದರಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ. ಇದರಲ್ಲಿ ಪುನಃ 4 32 ಅಂಗಗಳು ಬೇರೆ 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 ಇವೆ. ಆದ್ದರಿಂದ ಒಂದೊಂದು ಅಂಗವನ್ನು ಕಲಿತರೆ 12.5 ಮಾರ್ಕ್ ಪ್ರಕಾರ ಇವುಗಳಲ್ಲಿ 12 × 96 + 4 100 ಮಾರ್ಕ್. ಯೋಗಾಸನ ಕಲಿತುಕೊಳ್ಳಿ ನನಗೆ ಆರೋಗ್ಯ ಬರ್ತದೆ, ನಾನು ಯೋಗದಿಂದ ಒಂದು ಒಳ್ಳೆಯ ಆರೋಗ್ಯ ಪಡ್ತೇನೆ ಹೇಳಲಿಕ್ಕೆ ಆಗುವುದಿಲ್ಲ. 8 ಅಂಗಗಳನ್ನು ದಿನ ಅಥವಾ ದಿನದಿಂದ ದಿನ ಮಾಡ್ಕೊಂಡು ಬಂದರೆ ಅವನಿಗೆ ಯೋಗಾಸನ ಕಲಿತ ಅಂದರೆ ಯೋಗದ ಸಿದ್ಧಿಯನ್ನು ಪಡೆದ. ಹೇಗೆ ನಮ್ಮ ದೈಹಿಕ, ಮಾನಸಿಕ, ಭೌತಿಕ ಹೇಗೆ ಸೇರಿಕೊಂಡು ಹೋಗ್ತಾವ ಹಾಗೆ ನಮ್ಮ ಈ 8 ಅಂಗಗಳು ಪತಂಜಲಿ ಮಹಾಮುನಿಗಳು ಹೇಳಿದ ಪ್ರಕಾರ ಇದನ್ನು ದಿನಕ್ಕೆ ಅರ್ಧ ಗಂಟೆ 1 ಗಂಟೆ ಅಳವಡಿಸಿದರೆ ನಾವು ರೋಗದಿಂದ ಮುಕ್ತನಾಗಿ ಆರೋಗ್ಯವಂತನಾಗಿ ಒಳ್ಳೆಯ ಮನುಷ್ಯ ಮಾನವನಾಗಿ ಬದುಕಲಿಕ್ಕೆ ಸಾಧ್ಯ ಎಂಬುದನ್ನು ಹೇಳ್ಬೋದು. ಎಸ್ ಸರ್, ಎಸ್ ಸರ್. ಓಕೆ, ಈಗಾಗಲೇ ಹೇಳಿದ ಹಾಗೆ ಈಗಿನ ಆಧುನಿಕ ಜಗತ್ತಿನಲ್ಲಿ ಒಂದು ಕಡೆಯಿಂದ ಜಿಮ್ ಇದೆ ಅಥವಾ ಇನ್ನಿತರ ಕೆಲವು ಕ್ರೀಡೆಗಳಿದೆ. ಸೊ ಯೋಗವನ್ನು ಕೆಲವರು ಫಿಟ್ನೆಸ್ ಅಂತ ಸ್ವೀಕಾರ ಮಾಡ್ತಾರೆ. ನಿಮ್ಮ ಪ್ರಕಾರ ಯೋಗ ಈ ಎಲ್ಲ ಕ್ರೀಡೆಗಳಿಗಿಂತ ಎಷ್ಟರ ಮಟ್ಟಿಗೆ ಭಿನ್ನವಾಗಿದೆ? ಆಟ ಆಡುವುದಂದರೆ ಅದು ಶೀಘ್ರವಾಗಿ ನಾವು ಚಲನವಲನಗಳನ್ನು ಮಾಡ್ತೇವೆ. ಈಗ ನಾವು PT ಮಾಡುವಾಗ ಸ್ಪೀಡಾಗಿ ಹೋಗ್ತೇವೆ. ಯೋಗದಲ್ಲಿ ನಿಧಾನವೇ ಏನು ಪ್ರಧಾನವಾಗಿದೆ. ಯೋಗದಲ್ಲಿ ನಿಧಾನ ಪ್ರಧಾನ ಆದ್ದರಿಂದ ಯೋಗವನ್ನು ಅದು ದೈಹಿಕವಾಗಿ, ಭೌತಿಕವಾಗಿ, ಮಾನಸಿಕವಾಗಿ ಎಲ್ಲಕ್ಕೂ ಸಂಸ್ಕಾರವನ್ನು ಕೊಡುವುದರಿಂದ ನಾವು ಯೋಗವನ್ನು ಕಲಿಯುವುದು ಬಹಳ ಒಳ್ಳೆಯದು. ಅದರಿಂದ ವಿವರವಾಗಿ ಹೇಳುವಾಗ ಯೋಗದಲ್ಲಿ 4 ವಿಧ: ಜ್ಞಾನಯೋಗ, ಕರ್ಮಯೋಗ, ಭಕ್ತಿಯೋಗ ಮತ್ತು ಹಠಯೋಗ ಅಥವಾ ಮಂತ್ರಯೋಗ ಹೇಳ್ತೇವೆ. ಈ 4 ವಿವರಣೆ ಮಾಡಬೇಕಾದರೆ ನಾವು ವಿದ್ಯಾರ್ಥಿಗಳು ಜ್ಞಾನಯೋಗದ ಮಕ್ಕಳು ಶಾಲೆಗೆ ಬಂದು ಜ್ಞಾನವನ್ನು ಕಲಿತಾರೆ. ಅಥವಾ ಈಗ ನಾನು ಇಲ್ಲಿ ಕೆಲವು ಜ್ಞಾನವನ್ನು
ಹೇಳ್ಕೊಳ್ಳಿಕ್ಕೆ ಬಂದಿದ್ದೇನೆ. ಆಮೇಲೆ ಜ್ಞಾನಯೋಗ, ಆಮೇಲೆ ಕರ್ಮ, ಮಕ್ಕಳಿಗೆ ಶಾಲೆಗೆ ಬಂದು ಓದುವುದು, ಬರೆಯುವುದು, ಕರೆಯುವುದು ಇದೆಲ್ಲ ಕರ್ಮಯೋಗ ಹೇಳ್ತೇವೆ. ಆಮೇಲೆ ಇದು ಕರ್ಮಯೋಗ ಆದ ನಂತರ ಪುನಃ ಯಾವುದು ಭಕ್ತಿಯೋಗ. ಭಕ್ತಿಯೋಗ ಮಾಡುವುದರಿಂದ ನಮ್ಮಲ್ಲಿ ಒಳ್ಳೆಯ ರೀತಿಯ ಸಂಸ್ಕಾರಗಳು ಬೆಳೀಲಿಕ್ಕೆ ಆಗ್ತದೆ. ಆಮೇಲೆ ಭಕ್ತಿ ಮಾಡುವುದರಿಂದ ನಮಗೆ ಭಕ್ತಿ ಯೋಗ ಅಂದರೆ ಪುಣ್ಯದ ಯೋಗ, ಅಂದರೆ BP ಅಂದರೆ ಭಗವಂತನ ಪವರ್. ಇದರಿಂದ ನಮಗೆ BP ರೋಗಗಳು ಬರುವುದಿಲ್ಲ, ರಕ್ತದ ಒತ್ತಡ ಕಾಯಿಲೆಗಳು ಬರುವುದಿಲ್ಲ. ಆಮೇಲೆ ಮಂತ್ರಯೋಗ, ಹಠಯೋಗ ಮಾಡುವುದರಿಂದ ಮಕ್ಕಳಿಗೆ ನಾವು ಶಾಲೆ ಹೋಗುವಾಗ ಹೇಳ್ತೇನೆ, ಹಠ ಮಾಡಬೇಡಿ. ಯಾವುದಕ್ಕೆ ಹಠ ಮಾಡಿ? ಒಳ್ಳೆಯ ಕೆಲಸಕ್ಕೆ ನಾನು ದಿನ 5 ಗಂಟೆಗೆ ಎದ್ದು ಓದಿ ಬರೆದು ಕಲಿತು ಒಳ್ಳೆಯ ವಿದ್ಯೆ ಕಲಿತು ಭಾರತದ ಒಳ್ಳೆಯ ಪ್ರಜೆ ಆಗ್ತೇನೆ ಎಂಬುದನ್ನು ಹಠಯೋಗದಿಂದ ನೀವು ಮಾಡಿಕೊಳ್ಬೋದು ಇಷ್ಟು ಹೇಳ್ತೇನೆ. ಹೌದು ಹೌದು. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಈಗಿನ ಒಂದು ಜಗತ್ತಿನಲ್ಲಿ ಎಲ್ಲರೂ ಕೂಡ ಸಾಕಷ್ಟು ಒತ್ತಡದಿಂದ ಕೆಲಸವನ್ನು ಮಾಡ್ತಾರೆ. ಎಲ್ಲರೂ ಕೂಡ ತಾಳ್ಮೆಯನ್ನು ಕಳೆದುಕೊಳ್ಳುವಂಥ ವಾತಾವರಣ ಹೆಚ್ಚಾಗಿರುತ್ತೆ. ಸೊ ಎಲ್ಲರ ಒಂದು ಮನಃಶಾಂತಿಯ ವಿಚಾರವಾಗಿ ನೋಡಿದರೂ ಕೂಡ ಯೋಗವನ್ನು ತುಂಬ ಜನ ಅವಲಂಬಿಸ್ತಾರೆ. ಯೋಗವನ್ನು ಮಾಡಬೇಕು, ಇದರಿಂದ ನಮಗೆ ಮನಃಶಾಂತಿ ಸಿಗುತ್ತೆ ಅಥವಾ ಒತ್ತಡ ಅನ್ನುವಂಥದ್ದು ಕಮ್ಮಿ ಆಗುತ್ತೆ. ಸೊ ಈ ಒತ್ತಡ ನಿವಾರಣೆಯಲ್ಲಿ ಯೋಗದ ಮಹತ್ವ ಏನು ಸರ್? ಈ ಒತ್ತಡ ಅಂದರೆ ನಾವು ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಭೌತಿಕ ಒತ್ತಡ ಅಂದರೆ ಏನು ಗೊತ್ತುಂಟ? ನಮ್ಮ ಮನಸ್ಸಿಗೆ ಹೆಚ್ಚು ಒತ್ತಡ ಬಿದ್ದ ಕೂಡಲೇ ಅದು ಒತ್ತಡ ಅಥವಾ ಬೈ ಫೋರ್ಸ್ ಹೇಳ್ತೇವೆ. ಆ ಒತ್ತಡವನ್ನು ಕಡಿಮೆ ಮಾಡಲಿಕ್ಕಾಗಿ ನಾವು ಸೂರ್ಯೋದಯಕ್ಕೆ ಎದ್ದು ಯೋಗಾಸನ ಮಾಡುವುದು, ಪ್ರಾಣಾಯಾಮ ಮಾಡುವುದು. ಒತ್ತಡ ಅಂದರೆ ಒಂದು ಪ್ರೆಷರ್, ಒಂದು ಶಕ್ತಿಯಾಗಿ ಒತ್ತುವುದು, ಅವನ ಮೇಲೆ ಬೈ ಫೋರ್ಸ್ ಹಾಕುವುದು. ಇದನ್ನು ಮಾಡದೆ ಈಗ ಯಾವುದು ಆಧುನಿಕ ಕಾಲ, ಕಂಪ್ಯೂಟರ್ ಯುಗ ಕಾಲ, ಮೊಬೈಲ್ ಯುಗ ಕಾಲ. ಅದಕ್ಕಾಗಿ ನಾವು ಒತ್ತಡ ಇಲ್ಲದಿದ್ದರೆ ನಮ್ಮ ರಿಲ್ಯಾಕ್ಸ್ ಮೈಂಡ್ ಆ್ಯಂಡ್ ಬಾಡಿ ಹೇಳ್ತೇವೆ. ಅದನ್ನು ಒಂದು ಸಂತೋಷದ ರೀತಿಯಲ್ಲಿ ಒಂದು ನಗಾಡಿಕೊಂಡು ಇವರು ಬೆಳಿಗ್ಗೆ ಹೋಗಿ ಕಂಪ್ಯೂಟರ್ ಮೊದಲು ಕೂತ್ಕೊಳ್ತಾರೆ. ಅವರಿಗೆ ಅದು ವಿನಃ ಬೇರೆ ಯಾವುದು ಕಾಣೋದಿಲ್ಲ. ಶಾಲೆಯಲ್ಲಿ ಯಾರ ಮಕ್ಕಳಿಗೆ ವಿಜ್ಞಾನ, ಸಮಾಜ, ಕನ್ನಡ, ಆಟ, ಓಟ ಇದೆಲ್ಲ ಬದಲಾವಣೆಯಿಂದ ಮಕ್ಕಳಿಗೆ ಒತ್ತಡ ಕಡಿಮೆ ಆಗ್ತದೆ. ಆದರೆ ಕೆಲಸದವರಿಗೆ ಒತ್ತಡ ಕಡಿಮೆ ಆಗಬೇಕಾದ್ರೆ ಇವತ್ತಿನ ಒಂದು ಪೇಪರಲ್ಲಿ ಬಂದಿದೆ, ಅವರು ಬಸ್ಸಿನಲ್ಲಿ ಹೋಗುವಾಗಲೂ ಯಾವುದು ಪ್ರಾಣಾಯಾಮ ಮಾಡ್ಬೋದು, ಅವರ ಯಾವುದು ಕಂಪನಿಯ ವಾಹನ ಹೋಗುವಾಗಲೂ ಪ್ರಾಣಾಯಾಮ ಮಾಡ್ಬೋದು, ಅಥವಾ ಭಕ್ತಿ ಮಾರ್ಗ ಪ್ರಕಾರ ಭಕ್ತಿಯ ಚಿಂತನೆ ಮಾಡಿಕೊಂಡು ಬಸ್ಸಿನಲ್ಲಿ ಹೋಗ್ತಾ ಇರ್ಬೋದು. ಅಂದರೆ ಅಲ್ಲಿ ಹೋದ್ಕೊಳ್ಳೆ ಮಾತ್ರ ಒಂದು 8 ಗಂಟೆ ಒತ್ತಡ ಬೀಳುತ್ತದೆ. ಇದರಿಂದ ಮಾಡುವುದರಿಂದ ಒತ್ತಡವನ್ನು, ಅಥವಾ ಇಂಗ್ಲೀಷಿನಲ್ಲಿ ಏನು ಹೇಳ್ತೇವೆ, ಪ್ರೆಷರ್ ಹೇಳ್ತೇವೆ. ಇದನ್ನು ನಾವು ಹೋಗಲಾಡಿಸಲಿಕ್ಕೆ ಸುಲಭ ಮಾರ್ಗವೇ ಯೋಗ. ಯೋಗದಿಂದ ಆರೋಗ್ಯ, ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹೇಳ್ಬೋದು. ಎಸ್, ಈಗಾಗಲೇ ಒಂದು ಮಾತನ್ನು ನೀವು ಹೇಳಿದಿರಿ, ಸೂರ್ಯೋದಯಕ್ಕೆ ಮಾಡುವಂಥ ಸೂರ್ಯ ನಮಸ್ಕಾರ ಬಹಳಷ್ಟು ಪ್ರಸಕ್ತವಾಗಿದ್ದು ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದಿರಿ. ಸೊ ಯೋಗಕ್ಕೆ ಇಷ್ಟೇ ಹೊತ್ತಿಗೆ ನಾವು ಯೋಗವನ್ನು ಮಾಡಬೇಕು ಅಂಥದ್ದೇನಾದರೂ ಕಾಲಮಿತಿ, ಸಮಯ ಅನ್ನುವಂಥದ್ದು ಏನಾದರೂ ಇದೆಯಾ? ಎಷ್ಟು ಹೊತ್ತಿಗೆ ಮಾಡಿದರೆ ಉತ್ತಮ ನಿಮ್ಮ ಪ್ರಕಾರ? ಅಂದರೆ ಲೆಕ್ಕ ಸೂರ್ಯೋದಯಕ್ಕಂದರೆ ಲೆಕ್ಕ ಅಮೃತ ಗಳಿಗೆ 4:15 ಗಂಟೆಗೆ ಎದ್ದು ಸೂರ್ಯನು ಮೂಡುವ ಮೊದಲು ಮಾಡಿದರೆ ನಮಗೆ ದೈಹಿಕವಾಗಿ, ಭೌತಿಕವಾಗಿ, ಆಧ್ಯಾತ್ಮಿಕವಾಗಿ, ಪಂಚಮುಖಿ ವ್ಯಕ್ತಿತ್ವ ಪ್ರಕಾರ ನಮಗೆ ಯೋಗ ಮಾಡಲಿಕ್ಕೆ ಏನು ಒಳ್ಳೆಯ ವಾತಾವರಣ ಸಿಗ್ತದೆ. ನಾವು ಯಾವಾಗಲೂ ಬೆಳಿಗ್ಗೆ ಬೇಗ ಎದ್ದು ಅಶ್ವತ್ಥ ಕಟ್ಟೆಗೆ ಸುತ್ತು ಮಾಡಿದರೆ, ಅಲ್ಲಿ ಸುತ್ತು ಮಾಡಿದರೆ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಾಯ, ಅಗ್ರತೋ ಶಿವರೂಪಾಯ ಹೇಳ್ಕೊಂಡು ಮಾಡೋದರಿಂದ 3 ದೇವರುಗಳ ಶಕ್ತಿ ನಮ್ಮಲ್ಲಿ ಬರ್ತದೆ. ಆಮೇಲೆ ಸೂರ್ಯ ನಮಸ್ಕಾರ, ಭಾನು ನಮಸ್ಕಾರ ಪ್ರಿಯ, ವಿಷ್ಣು ಅಲಂಕಾರ ಪ್ರಿಯ, ಶಿವ ಅಭಿಷೇಕ ಪ್ರಿಯ. ಆದ್ದರಿಂದ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಮಗೆ ಯಾವ ಕಾಯಿಲೆಗಳು ಬರುವುದಿಲ್ಲ. ಸೂರ್ಯ ನಮಸ್ಕಾರ ಮಾಡುವುದರಿಂದ ನಮಗೆ ಏನು ಶುಚಿಯಾದ ವಾತಾವರಣ, ಶುಚಿಯಾದ ನಿರ್ಮಲ ಬಟ್ಟೆಗಳನ್ನು ಹಾಕ್ಕೊಂಡು, ಸರಳ ಉಡುಗೆ ತೊಡುಗೆಗಳನ್ನು ಹಾಕ್ಕೊಂಡು ನಾವು ಸೂರ್ಯ ನಮಸ್ಕಾರ ಮಾಡ್ಬೋದು. ಸೂರ್ಯ ನಮಸ್ಕಾರದಲ್ಲಿ 8 ನಂಬರದಿಂದ ಮಾಡ್ತಾರೆ, 10 ನಂಬರ್ಗಳಿಂದ ಮಾಡ್ತಾರೆ, 12 ನಂಬರ್. ನಾವು ಮಕ್ಕಳಿಗೆ ಸೂರ್ಯ ನಮಸ್ಕಾರ ಮಾಡುವಾಗ 13 ಮಂತ್ರಗಳುಂಟು. ಆ 13 ಮಂತ್ರಗಳನ್ನು ಹೇಳ್ಕೊಂಡು 14 ಸೂರ್ಯ ನಮಸ್ಕಾರ ಮಾಡಿದರೆ ನಮಗೆ ಸೂರ್ಯ ನಮಸ್ಕಾರದ ಪ್ರಯೋಗವು ನಮ್ಮ ಜೀವನ ಬರ್ತದೆ. ಒಂದು ದಿನ ಮಾಡ್ತೇವೆ. ಆಮೇಲೆ ಸೂರ್ಯ ನಮಸ್ಕಾರದಲ್ಲಿ ಧರ್ಮಸ್ಥಳ ಕ್ಷೇತ್ರ ವತಿಯಿಂದ 108 ದಿನ ಬಿಡದೆ ಮಾಡಿದ್ದಾರೆ. ಸೂರ್ಯ ನಮಸ್ಕಾರ ಯೋಗ ಯಜ್ಞ ಎಂಬುದನ್ನು ನಾವು ಹೇಳಲಿಕ್ಕೆ ಸಾಧ್ಯ ಆಗ್ತದೆ.
ನೀವು ಬೇರೆ ಗಣ ಹೋಮ ಆ ಹೋಮ ಈ ಹೋಮ ಮಾಡಿದಾಗೆ ಸೂರ್ಯ ನಮಸ್ಕಾರ ಯೋಗ ಯಜ್ಞ ಮಾಡಿದರೆ ಆಮೇಲೆ ನಮಗೆ ಯಾವ ಕಾಯಿಲೆಗಳು ಯಾವ ರೋಗ ರುಜಿನಗಳು ಬರುವುದಿಲ್ಲ ಹೇಳಿ ಸೂರ್ಯ ನಮಸ್ಕಾರದಿಂದ ಹೇಳಬಹುದು. ಎಸ್, ಇನ್ನಷ್ಟು ಮಾತನ್ನು ಆಡೋದಕ್ಕಿದೆ ಹಾಗೂ ನೀವು ಕೂಡ ಸಾಕಷ್ಟು ಮಾಹಿತಿಯನ್ನು ಕೊಡೋದಕ್ಕಂತ ತಯಾರಾಗಿ ಬಂದಿದ್ದೀರಾ. ಕಾರ್ಯಕ್ರಮವನ್ನು ಮುಂದುವರಿಸೋಣ. ಎಸ್ ವೀಕ್ಷಕರೇ, ಈಗಾಗಲೇ ಹೇಳಿದ ಹಾಗೆ ಯೋಗದ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ಈಗಾಗಲೇ ಬಂದಿರುವಂಥ ನಮ್ಮ ಅತಿಥಿಗಳು ನಮಗೆ ತಿಳಿಸಿದ್ದಾರೆ. ಯೋಗದ ಮಹತ್ವ ಏನು, ಮೌಲ್ಯ ಏನು, ಹಾಗೂ ವಿಶ್ವವ್ಯಾಪಿಯಾಗಿ ಯೋಗದ ಒಂದು ಮಹತ್ವ ಎಷ್ಟರ ಮಟ್ಟಿಗೆ ಹರಡಿದೆ ಅನ್ನೋದರ ಕುರಿತಾಗಿ ಕೂಡ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಇದರ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನು ನಿಮಗೆ ನೀಡ್ತೀವಿ. ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ವಿರಾಮದ ಬಳಿಕ ಮತ್ತೆ ಯೋಗ ಸುಯೋಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಬಂದಿರುವಂಥ ನಮ್ಮ ಅತಿಥಿಗಳು ಯೋಗದ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ಮೌಲ್ಯಗಳನ್ನು ಹೇಳಿದ್ದಾರೆ. ಇನ್ನು ಇದಲ್ಲದೆ ವಿಶ್ವವ್ಯಾಪಿಯಾಗಿ ಯೋಗದ ಒಂದು ಮಹತ್ವ ಏನು ಅನ್ನುವಂಥದ್ದು ಈಗಾಗಲೇ ಹರಡಿಯಾಗಿದೆ. ಇದಲ್ಲದೆ ಜೂನ್ 21 ವಿಶ್ವ ಯೋಗ ದಿನವಾಗಿ ಕೂಡ ಜಗತ್ತಿನಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಇದಕ್ಕೆ ತಮ್ಮ ಒಲವನ್ನು ಕೂಡ ತೋರ್ತಾ ಇದ್ದಾರೆ. ಈ ಆಧುನಿಕ ಜಗತ್ತಿನಲ್ಲೂ ಕೂಡ ಯೋಗದ ಮಹತ್ವ ಏನು, ಇದು ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿಯ ಒಂದು ಸಕಾರಾತ್ಮಕವಾದ ಪರಿಣಾಮವನ್ನು ಬೀರುತ್ತೆ, ಇದರ ಆಸನಗಳು ಯಾವುದು, ಹಾಗೂ ಪ್ರಾಣಾಯಾಮ ಇದರ ಮಹತ್ವ ಏನು, ಇದರ ಕುರಿತಾಗಿ ಇನ್ನಷ್ಟು ನಿಮಗೆ ಮಾಹಿತಿಯನ್ನು ನೀಡ್ತೀವಿ. ಕಾರ್ಯಕ್ರಮವನ್ನು ಮುಂದುವರಿಸೋಣ. ಎಸ್ ಸರ್, ಈಗಾಗಲೇ ನಾವು ಸಾಕಷ್ಟು ವಿಚಾರಗಳ ಕುರಿತಾಗಿ ಮಾತನಾಡಿದ್ವಿ. ಯೋಗದಲ್ಲಿ ಪ್ರಾಣಾಯಾಮಕ್ಕೆ ತನ್ನದೇ ಆದ ಒಂದು ಮಹತ್ವ ಇದೆ. ಈ ಪ್ರಾಣಾಯಾಮದ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಪ್ರಾಣಗಳ ಆಯಾಮ ನಮ್ಮಲ್ಲಿ ಮುಖ್ಯ ಗಾಳಿ, ನೀರುಗಳು, ಆಹಾರ ಇವುಗಳಲ್ಲಿ 3 ಬೇಕು. ಆದರೆ ಪ್ರಾಣಶಕ್ತಿ ಅಂದರೆ ಪ್ರಾಣದೇವರು, ಮುಖ್ಯ ಪ್ರಾಣದೇವರು ಹೇಳ್ತೇವೆ. ಈ ಪ್ರಾಣಶಕ್ತಿ ಇಲ್ಲದರೆ ನಾವು ಒಂದು ಅರೆಗಳಿಗೂ ಜೀವನದಲ್ಲಿ ಇರಲಿ ಸಾಧ್ಯ ಇಲ್ಲ. ಆದರೆ ನಮಗೆ ವಾಯು ಬೇಕೇ ಬೇಕು. ನಮ್ಮ ಯಾವಾಗ ಪ್ರಾಣಾಯಾಮದಲ್ಲಿ ಸುಮಾರು 18 ಬಗೆ ಇವೆ. 18 ಬಗೆಯಲ್ಲಿ ನಾವು ಅನುಲೋಮ, ವಿಲೋಮ, ಚಂದ್ರಾನುಲೋಮ, ಸೂರ್ಯಾನುಲೋಮ, ನಾಡಿ ಶುದ್ಧಿ ಪ್ರಾಣಾಯಾಮ, ಶೀತಲಿ ಪ್ರಾಣಾಯಾಮ, ಭಸ್ತಿಕಾ ಪ್ರಾಣಾಯಾಮ, ಬೇರೆ ಬೇರೆ ವಿಧಗಳಿವೆ. ನಮಗೆ ಇದೊಂದು 16 ಪ್ರಾಣಾಯಾಮ ಅಂದರೆ 16 ದಿನಗಳಾದರೂ ನಮಗೆ ಪ್ರಾಣಾಯಾಮ ಕಲೀಲಿಕ್ಕೆ ಬೇಕಾಗ್ತದೆ. ಈ ಪ್ರಾಣಾಯಾಮದಲ್ಲಿ ಮುಖ್ಯವಾಗಿ ನಮಗೆ ನಾವು ನಾಡಿಗಳು ಬೇಕು. ನಾಡಿಯಲ್ಲಿ ಸಾಮಾನ್ಯ 3 ವಿಧ. ಬಲಬದಿಗೆ ಸೂರ್ಯನಾಡಿ ಅಂತಲೂ, ಎಡಬದಿಗೆ ಚಂದ್ರನಾಡಿ ಅಂತಲೂ, ನಮ್ಮ ಬೆನ್ನೆಲುಬಿನಿಂದ ಬರುವುದೇ ಸುಷ್ಮಾನಾಡಿ. ಈ ಸುಷ್ಮಾನಾಡಿ ನಮ್ಮ ದೇಹದ ಎಲ್ಲ ಕಡೆಗಳಿಗೆ ಪಸರಿಸಿಕೊಂಡಿರ್ತದೆ. ಸೂರ್ಯನಾಡಿ ಅಂದರೆ ಬಲಮೂಗಿನಂತಲೂ, ಚಂದ್ರನಾಡಿ ಅಂದರೆ ಎಡಮೂಗಿನಂತಲೂ ನಾವು ಹೇಳ್ತೇವೆ. ನಮಗೆ ಶೀತ ಆದಾಗ ಶೀತವನ್ನು ಕಡಿಮೆ ಮಾಡಬೇಕಾದರೆ ಸೂರ್ಯನಾಡಿನಲ್ಲಿ ಅನುಲೋಮ ವಿಲೋಮಗಳನ್ನು ಮಾಡಬೇಕು. ನಮಗೆ ಉಷ್ಣ ಆಯಿತು ಹೇಳಿದರೆ ಬಲ ಎಡಹೊಳ್ಳೆ ಅದರಲ್ಲಿ ಚಂದ್ರನಾಡಿನಲ್ಲಿ ಅನುಲೋಮ ವಿಲೋಮಗಳನ್ನು ಮಾಡಬೇಕು. ನಾವು ದೂರ ಪ್ರದೇಶಕ್ಕೆ ಹೋದಾಗ ರಾಜಸ್ಥಾನ ಮತ್ತು ಇನ್ನು ಗುಜರಾತ್ ಕಡೆಗೆ ಹೋದಾಗ ಅಲ್ಲಿ ನೀರಿನ ಅಂಶವೇ ಇರುವುದಿಲ್ಲ. ಆಗ ನಾವು ಏನು ಮಾಡಬೇಕು? ನೀರು ಕೊಂಡು ಹೋಗಬೇಕು ವ್ಯಾನ್ನಲ್ಲಿ ದೂರ. ನಾನು ರಾಜಸ್ಥಾನ, ಮೌಂಟು, ಅಬು ಆ ಕಡೆಗೆಲ್ಲ ಹೋಗಿದ್ದೇನೆ. ಹೋಗುವಾಗ ನಾವು ನೀರನ್ನು ಹಿಡ್ಕೊಂಡು ಹೋಗಬೇಕು. ಇಲ್ಲದರೆ ನಾವೇನು ಮಾಡಬೇಕು? ಶೀತಲಿ ಪ್ರಾಣಾಯಾಮ ಮಾಡಬೇಕು, ಅಥವಾ ಸದಂತ ಪ್ರಾಣಾಯಾಮ. ಹೀಗೆ ಸದಂತ ಪ್ರಾಣಾಯಾಮ ಮಾಡಿದರೆ ಬಹಳ ಒಳ್ಳೆಯದು. ಇನ್ನು ಕೆಲವರು ಭಸ್ತಿಕಾ ಪ್ರಾಣಾಯಾಮ ಮಾಡ್ತಾರೆ. ಹೀಗೆ ಭಸ್ತಿಕಾ ಪ್ರಾಣಾಯಾಮ ಮಾಡ್ಬೋದು. ಪ್ರಾಣಾಯಾಮ ನಮ್ಮ ಈ ಆಧುನಿಕ ಕಾಲದಲ್ಲಿ ಪ್ರಾಣಾಯಾಮವು ನಮ್ಮ ದೇಹದಲ್ಲಿ ಉಳಿದರೆ ಮತ್ತು ದಿನಕ್ಕೆ ನಾವು ಸಾಮಾನ್ಯ 18,000ದಿಂದ 21 ಸಾರಿ ನಾವು ಉಸಿರಾಟವನ್ನು ಮಾಡ್ತೇವೆ. ಕೆಲವರು ಹೇಳ್ತಾರೆ 23 ಬಾರಿಗೂ ಉಸಿರಾಟ. ಯಾರಿಗೂ ದೀರ್ಘಕಾಲ ಉಸಿರಾಟ ಮಾಡ್ತಾನೆ ಅವನಿಗೆ ಆಯುಷ್ಯ ವೃದ್ಧಿ ಆಗ್ತದೆ, ಮುಖದಲ್ಲಿ ಉತ್ತಮವಾದ ತೇಜಸ್ಸು ಬರ್ತದೆ. ಬ್ರಹ್ಮಚರ್ಯ ಮಾಡಿದರೆ ಅದರಿಂದಲೂ ಪ್ರಾಣಾಯಾಮದಿಂದ ಒಳ್ಳೆಯದು. ಈಗ ಬರುವಾಗ ಈಗ ಮೊನ್ನೆಯಿಂದ ಉದಯವಾಣಿಯಲ್ಲಿ ಪ್ರತಿದಿನ ಒಂದೊಂದು ಪ್ರಾಣಾಯಾಮ ಒಂದೊಂದು ಆಸನಗಳನ್ನು ಹೇಳ್ತಾ ಇದ್ದಾರೆ.
ಈ ಪ್ರಾಣಾಯಾಮ ಮಾಡಿದರೆ ನಮ್ಮಲ್ಲಿ ಬ್ರಹ್ಮ ತೇಜಸ್ಸು. ನಾವು ಕೆಲವರು ಯೋಗ ಗುರುಗಳು ಪತಂಜಲಿ ಹೇಳಿದ ಹಾಗೆ ನಮ್ಮ ಒಳ್ಳೆಯ ಗಾಡಿಯಲ್ಲಿ ಒಳ್ಳೆಯ ಡ್ರೈವರ್ ಹೇಗಿರ್ತಾನೆ ಹಾಗೆ ನಮ್ಮ ಈ ಪ್ರಾಣಾಯಾಮದ ಮೂಲಕ ಪ್ರಾಣಶಕ್ತಿ ನಮ್ಮ ದೇಹದಲ್ಲಿ ಇದ್ದರೆ ಆ ರೀತಿಯಲ್ಲಿ ಒಳ್ಳೆಯ ಆತ್ಮ ನಮ್ಮ ದೇಹದಲ್ಲಿ ಇರಲಿಕ್ಕೆ ಸಾಧ್ಯ ಉಂಟು. ಅದನ್ನ ಪ್ರಾಣಾಯಾಮ ಯಾರು ಸರಿಯಾಗಿ ಮಾಡ್ತಾನೆ ಅವನಿಗೆ ಆಯುಷ್ಯ ವೃದ್ಧಿ, ಬ್ರಹ್ಮ ತೇಜಸ್ಸು, ಸೌಂದರ್ಯ ಎಲ್ಲ ವೃದ್ಧಿ ಹಾಕ್ಕೊಂಡು ಅವನ ಒಳ್ಳೆಯ ಮಾನವನಾಗಿ ಭಾರತದ ಸತ್ಪ್ರಜೆಯಾಗಿ ಬದುಕಲಿಕ್ಕೆ ಪ್ರಾಣಾಯಾಮ ಬೇಕೇ ಬೇಕು ಎಂಬುದನ್ನು ನಾವು ಸಾಮಾನ್ಯ ಮಟ್ಟಿಗೆ ಹೇಳ್ಬೋದು. ಎಸ್, ಇದಲ್ಲದೆ ಸಾಕಷ್ಟು ಆಸನಗಳು ಕೂಡ ಇದೆ, ಇದರ ಕುರಿತಾಗಿ ಕೂಡ ನಾವು ಮಾತನಾಡಲಿಕ್ಕಿದೆ. ಆದರೆ ಈಗ ಯೋಗಕ್ಕೆ ತನ್ನದೇ ಆದ ಒಂದು ಶಿಕ್ಷಣ ಅಂತ ಇದೆ. ಸೊ ಈ ಶಿಕ್ಷಣ ಇದರ ಕುರಿತಾಗಿ ಏನು ಹೇಳ್ತೀರಾ? ಈ ಯೋಗ ಕಲೀಲಿಕ್ಕೆ ನಮ್ಮ ಭಾರತ ದೇಶದಲ್ಲಿ ಅನೇಕ ಕಡೆ ಇದೆ. ಅದರಲ್ಲಿ ನಮ್ಮ ಉಡುಪಿ ಜಿಲ್ಲೆ ಅಥವಾ ಮಂಗಳೂರು ಜಿಲ್ಲೆಯಲ್ಲಿ ಮಂಗಳೂರು ಜಿಲ್ಲೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಶ್ರೀ ವೀರೇಂದ್ರ ಹೆಗ್ಗಡೆಯವರ ಒಂದು ಆಶಯ ಕೂಸಾದ ಶ್ರೀ ಕ್ಷೇತ್ರ ನಮ್ಮ ಯಾವುದು ಶಾಂತಿವನ ಟ್ರಸ್ಟ್ ಯೋಗ ಮತ್ತು ನೈತಿಕ ಶಿಕ್ಷಣ ಇಲ್ಲಿ ಉಜಿರೆ ಹತ್ತಿರ ಇದೆ. ಅಲ್ಲಿ ಒಂದು 30 ಎಕರೆಯಲ್ಲಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ಒಂದು ಒಳ್ಳೆಯ ಆಸ್ಪತ್ರೆ ಮಾಡಿದ್ದಾರೆ. ಈಗ ಒಂದು 5-6-10 ವರ್ಷದ ಮೊದಲು ನಮ್ಮ ಪರೀಕದ ಅರಮನೆ ಹತ್ರ ಸೌಖ್ಯವನ ಯೋಗ ಮತ್ತು ನೈತಿಕ ಶಿಕ್ಷಣವನ್ನು ಪ್ರಾರಂಭ ಮಾಡಿಕೊಂಡು ಒಳ್ಳೆಯ ನೈತಿಕ ಶಿಕ್ಷಣ ಮಕ್ಕಳಿಗೂ ನಮ್ಮ ಅನೇಕ ಜನರಿಗೆ ಈಗ ಮನಸ್ಸಿಗೆ ರೋಗ ಬರ್ತದೆ. ಅದು ಯಾವುದು? ಮನಸ್ಸು ಕೆಟ್ಟು ಹೋಗಿರುವುದು ಅಥವಾ ದೈಹಿಕ ಆರೋಗ್ಯ ಕೆಟ್ಟು ಹೋಗುವುದು. ಇದನ್ನೆಲ್ಲ ಪ್ರಕೃತಿ ಚಿಕಿತ್ಸೆ ಮೂಲಕ ಅಂದರೆ ಔಷಧಿಯನ್ನು ಕೊಡದೆ ಅಂದರೆ ಪಾನೀಯಗಳನ್ನು ಸಸ್ಯಗಳ ಒಂದು ಸೊಪ್ಪು ತರಕಾರಿಗಳನ್ನು ಕೊಟ್ಟುಕೊಂಡು ಅದರಿಂದ ನಮ್ಮ ರೋಗವನ್ನು ಯೋಗದ ಮೂಲಕ ಗುಣ ಮಾಡ್ತೇವೆ. ಉದಾಹರಣೆ ಪ್ರತ್ಯಾಹಾರ ಹೇಳ್ತೇವೆ. ಪ್ರತ್ಯಾಹಾರ ಅಂದರೆ ಏನು? ನಮಗೆ ದಿನ ಬೇರೆ ಬೇರೆ ಆಹಾರಗಳನ್ನು ಉಪಯೋಗಿಸುವುದು, ಸೊಪ್ಪು ತರಕಾರಿಗಳನ್ನು, ಹಣ್ಣು ಹಂಪಲುಗಳನ್ನು ಇದನ್ನು ಉಪಯೋಗಿಸಿದ್ದಕ್ಕೆ ನಾವು ಪ್ರತ್ಯಾಹಾರ. ಈ ಪ್ರತ್ಯಾಹಾರವು ನಮ್ಮ ಪ್ರಾಣಾಯಾಮದ ಮೇಲೆ ಒಳ್ಳೆಯ ಯಾವುದು ಪರಿಣಾಮವನ್ನು ಉಂಟು ಮಾಡ್ತದೆ. ಪ್ರಾಣಾಯಾಮ ಹೇಗೆ ಇರಬೇಕು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರತ್ಯಾಹಾರ ಇರ್ತದೆ. ಈ ಪ್ರತ್ಯಾಹಾರ ಅಂದರೆ ನಾವು ಹಿತವಾಗಿ ಮಿತವಾಗಿ ಸತ್ವಯುತವಾಗಿ ಸಮಯಕ್ಕೆ ಸರಿಯಾಗಿ ಆಹಾರವನ್ನು ತಗೊಳ್ಬೇಕು. ನಮ್ಮ ದೇಹಕ್ಕೆ ಹಿತ ಯಾವುದುಂಟು? ಸಸ್ಯಾಹಾರ, ಸೊಪ್ಪು ತರಕಾರಿಗಳು ಅಥವಾ ಇನ್ಯಾವುದು ಪಾನೀಯಗಳನ್ನು ಕೊಟ್ಟು ತಗೊಳ್ಬೇಕು. ಆಮೇಲೆ ನಾನು ಈಗ ಹೇಳ್ತೇನೆ, ಮಕ್ಕಳಿಗೆ ಯೋಗ ಕ್ಲಾಸಿಗೆ ಹೋದಾಗ ನಾವು ಮಕ್ಕಳೇ ಏನು ಮಾಡಬೇಕು? ನಮ್ಮ ಬೆಳಿಗ್ಗೆ ಸೂರ್ಯೋದಯಕ್ಕೆ ಏನು ಮಾಡಬೇಕು? ಅವರಿಗೆ ಬಾಟ್ಲಿಯನ್ನು ಕೊಂಡೋಗಿ ಬೆಳಿಗ್ಗೆ ಯೋಗ ಕ್ಲಾಸ್ ಮಾಡುವಾಗ ಮೊದಲು ನಿಮಗೆ ಒಂದು ಔಷಧಿ ಕೊಡ್ತೇನೆ. ಈ ಔಷಧಿಯನ್ನು ಕುಡಿದು ಆಮೇಲೆ ನೀವು ಪ್ರಾಣಾಯಾಮಗಳನ್ನು ಮಾಡಬೇಕು, ಪ್ರತ್ಯಾಹಾರವನ್ನು ಮಾಡಬೇಕು. ಈ ಪ್ರಾಣಾಯಾಮ ಮಾಡುವಾಗ ಮೊದಲು ನಿಧಾನವಾಗಿ ಒಂದು ಚಿನ್ಮುದ್ರೆ ಮಾಡಿಕೊಂಡು ದೀರ್ಘ ಉಸಿರನ್ನು ತೆಗೆದುಕೊಳ್ಳೋಕ್ಕೆ ಪೂರಕ ಹೇಳ್ತೇವೆ. ದೀರ್ಘ ಉಸಿರನ್ನು ಹೊರಗೆ ಬಿಡುವುದಕ್ಕೆ ರೇಚಕ. ಪೂರಕ ಅಂದರೆ ಗಾಳಿ ಒಳಗೆ ತೆಗೆದುಕೊಳ್ಳುವುದು, ರೇಚಕ ಅಂದರೆ ಗಾಳಿಯನ್ನು ಹೊರಗೆ ಬಿಡುವುದು. ಮುದ್ರೆಗಳನ್ನು ಹಾಕಿ ಅಥವಾ ಪದ್ಮಾಸನಗಳನ್ನು ಹಾಕಿ ಸ್ಥಿರಂ ಸುಖಂ ಆಸನಂ ಹೇಳುವಾಗೆ ಹಾಕ್ಕೊಂಡು ನಾವು ಪ್ರಾಣಾಯಾಮ ಮಾಡಿದರೆ ನಮ್ಮ ದೇಹದಲ್ಲಿ ಬ್ರಹ್ಮಚರ್ಯ, ಆಮೇಲೆ ಮುಖ ತೇಜಸ್ಸು, ಆಯುಷ್ಯ ವೃದ್ಧಿ. ದೀರ್ಘ ಉಸಿರಾಟ ಯಾರು ಮಾಡ್ತಾರೆ? ಈಗ ಪ್ರಾಣಿಗಳಲ್ಲಿ ಆದರೆ ಎಲ್ಲ ಯೋಗಾಸನಗಳಿಗೆ ಪ್ರಾಣಿ ಪಕ್ಷಿ ಮರಗಳ ಹೆಸರನ್ನೆಲ್ಲ ಕೊಟ್ಟಿದ್ದಾರೆ. ದೀರ್ಘ ಉಸಿರಾಟ ಮಾಡುವ ಪ್ರಾಣಿ ಸಾಮಾನ್ಯ ನೀರಿನಲ್ಲಿ ಆಮೆ. ಅದು ದೀರ್ಘ ಉಸಿರಾಟ ಮಾಡುವುದರಿಂದ 100-200 ವರ್ಷಗಳ ಬದುಕಿ ಬರ್ತದೆ. ಹಾಗೆ ಮನುಷ್ಯನು ದೀರ್ಘವಾಗಿ ದಿನಕ್ಕೆ 18 ಸಾರಿ ದೀರ್ಘ ಉಸಿರು ಮಾಡಿಕೊಂಡಿದ್ರೆ ಈಗ ಎಷ್ಟೋ ಜನರು ಹಿಂದಿನ ಕಾಲದವರು 99, ನನ್ನ ತಂದೆ 99 ವರ್ಷ ಬರ್ತಿರು. ಅವರು ವಜ್ರಾಸನ ಸುಖಾಸನ ವ್ಯಾಯಾಮ ಮಾಡಿಕೊಂಡು ಹೋಗ್ತಾ ಬರ್ಕೊಂಡು ಆರಾಮದಲ್ಲಿದ್ದು. ಹಿಂದೆ ಪ್ರಾಣಾಯಾಮಕ್ಕೆ ಕ್ರಿಯೆಯ ಪ್ರಕಾರ ನಾವು ಕಸ ಗುಡಿಸುವುದು, ಗದ್ದೆಯಲ್ಲಿ ಈಗ ಚಿಕಿತ್ಸೆ ಮಾಡೋದು, ಮಣ್ಣಿನ ಚಿಕಿತ್ಸೆ ಅಥವಾ ನೀರಿನ ಚಿಕಿತ್ಸೆ ಮಾಡುವಾಗ ಗದ್ದೆಯನ್ನು ನಡುವಾಗ ಅಲ್ಲಿ ನೀರಿನ ಚಿಕಿತ್ಸೆ, ಮಣ್ಣಿನ ಚಿಕಿತ್ಸೆ. ನಾನು ಪ್ರಕೃತಿ ಚಿಕಿತ್ಸೆಗೆ ಹೋಗಿದ್ದೇನೆ. ನಾನು ಪ್ರಕೃತಿ ಚಿಕಿತ್ಸೆಯಲ್ಲಿ ಮಣ್ಣಿನ ಚಿಕಿತ್ಸೆ ಮಾಡುವಾಗ ಮೈ ತುಂಬ ಒಂದು ಯಾವುದು ಹುತ್ತದ ಮಣ್ಣನ್ನು ನೀರು ಮಾಡಿಕೊಂಡು ನಮ್ಮ ಮೈಗಳಿಗೆಲ್ಲ ಹಚ್ಚಿಕೊಂಡು ಮಣ್ಣಿನ ಚಿಕಿತ್ಸೆ ಆಗ್ತಿತ್ತು. ಹಿಂದಿನ ಕಾಲದಲ್ಲಿ
ಗದ್ದೆಯನ್ನು ಊಟ ಮಾಡುವಾಗ ಅದನ್ನು ಮಾಡುವಾಗ ನಮ್ಮ ಕೆಸರು ಮೈಗೆ ಬರ್ತದೆ, ನೀರು ಮೈಗೆ ಬರ್ತದೆ. ಇದು ಜಲಚಿಕಿತ್ಸೆ ಆಯಿತು, ಯಾವುದು ಮಣ್ಣಿನ ಚಿಕಿತ್ಸೆ ಆಗ್ತಿತ್ತು. ಹಾಗೆ ನಾವು ಗದ್ದೆ ಉಳುವುದು, ಗದ್ದೆಯಲ್ಲಿ ಯಾವುದು ನಮ್ಮ ಗೊಬ್ಬರ ಬೆಕ್ಕುವುದು, ಆಮೇಲೆ ಅದನ್ನಾದ ಮೇಲೆ ನೇಜನ್ನು ಹಾಕುವುದು, ನಮಗೇನು ನೀರಿನ ಪ್ರಕೃತಿ ಚಿಕಿತ್ಸೆ ಆಯಿತು. ಆಮೇಲೆ ಈಚೆ ಮಣ್ಣಿನ ಚಿಕಿತ್ಸೆ, ಈ ಎರಡೂ ಸೇರಿ ನಮಗೆ ಪ್ರಕೃತಿಯಲ್ಲಿರುವಂಥ ಹಿಂದಿನ ಕಾಲ ಆಗ್ತಿತ್ತು. ಈಗ ನಾವು ಶಾಂತಿವನಕ್ಕೆ ಹೋಗಿ ಅಥವಾ ಪರಿಕದಲ್ಲಿ ಸೌಖ್ಯವನಕ್ಕೆ ಹೋಗಿ ಮಣ್ಣನ್ನು ಹಚ್ಕೊಂಡು ನೀರಿನ ಒತ್ತಡವನ್ನು ಮಾಡಿಕೊಂಡು ಎಲ್ಲ ಪ್ರಾಣಾಯಾಮ ಮೂಲಕವೂ ಆಯಿತು, ಪ್ರಕೃತಿ ಚಿಕಿತ್ಸೆಯೂ ಆಯಿತು, ಮತ್ತು ಯಾವುದು ಪ್ರತ್ಯಾಹಾರವೂ ಆಯಿತು. ನಾವು ನಿಜವಾಗಿ ಆದರೆ ಏನು 1 ಹೊತ್ತು ಊಟ ಮಾಡುವವನು ಯೋಗಿ, 2 ಹೊತ್ತು ಊಟ ಮಾಡುವವನು ಏನು ಭೋಗಿ, 3 ಹೊತ್ತು ಮಾಡುವವನು ರೋಗಿ, 4 ಹೊತ್ತು ಮಾಡ್ಕೊಂಡು ಹೊತ್ಕೊಂಡೋಗಿ. ನಮ್ಮ ಆರೋಗ್ಯ ಮನುಷ್ಯನಿಗೆ ಸರಿ ಉಂಟು ಇಲ್ಲ ಹೇಳಲಿಕ್ಕೆ. ಏನೋ ಬಿದ್ದು ಕೂಡಲೇ ನಿದ್ದೆ ಮಾಡಬೇಕು, ಒಬ್ಬ ಮಲಗಿಕೊಂಡು ಕೂಡ ಏನು ಮಾಡಬೇಕು, ನಿದ್ದೆ ಮಾಡಬೇಕು. ಎದ್ದು ಕೂಡಲೇ ಧಾರವಾಡ ಲದ್ದಿ ಅಂತಾರೆ, ಬೆಳಗತ್ತ ಕಂಪ್ಲೀಟ್ ಮೋಷನ್ ಹೋದರೆ ಅವ ಆರಾಮವಾಗಿ ಸೌಖ್ಯವಾಗಿ ಒಳ್ಳೆಯ ರೀತಿ ಮನುಷ್ಯನಾಗಿ ಭಾರತ ಸತ್ಪ್ರಜೆಯಾಗಿ ಬದುಕಲಿಕ್ಕೆ ಯೋಗದಿಂದ ಸಾಧ್ಯ ಉಂಟು ಹೇಳಿ ಈಗ ಮೋದಿಯು ಹೇಳ್ತಾರೆ, ನಮ್ಮ ಹಿಂದಿನ ಪತಂಜಲಿ ಮುನಿ ಋಷಿಗಳು ಹೇಳ್ಕೊಂಡು ಬಂದರು. ಈ ನಾವು ಡಾಕ್ಟರ್ ಹತ್ರ ಹೋದರೆ ದಶಮೂಲ ಬೇರೆ ಔಷಧಿ ಕೊಡುವಾಗ ಕೈ ನಾರಿ ಕೈ ಆಗ್ತದೆ, ಕೈ ಆಗಿ ಔಷಧಿ ಬೇಡ ಹೇಳ್ತೇವೆ. ಹಾಗೆ ಯೋಗ ಮಾಡುವಾಗ ಸಹ ನಮ್ಮ ಕೈ ಏನಾಗ್ತದೆ, ಮೇಕೈ ನೋವು ಆಗ್ತದೆ. ಅದೇ ಎಂಜಾಯ್ ದಿ ಪೇನ್, ನೋವನ್ನು ಸಂತೋಷದಲ್ಲಿ ಸ್ವೀಕಾರ ಮಾಡಿದಾಗ ಯೋಗ ನಮಗೆ ಒಂದು ಔಷಧಿಯಾಗಿ ಸಿಕ್ಕಿ ಆರೋಗ್ಯವಂತನಾಗಿ ಬಾಳಲಿಕ್ಕೆ ಯೋಗದಿಂದ ಪ್ರಾಣಾಯಾಮದಿಂದ ಪ್ರತ್ಯಾಹಾರದಿಂದ ಸಾಧ್ಯ. ಉದಾಹರಣೆಗೆ ನಾವು ಪ್ರತ್ಯಾಹಾರ, ನಾವು ಅನೇಕ ಕಡೆಯಲ್ಲಿ ಸೊಪ್ಪು ತರಕಾರಿ ತಿಂತೇವೆ, ಕೆಲವು ಕಡೆಯಲ್ಲಿ ಯಾವುದು ಬೆಳಗಾತು ಎದ್ದುಕೊಳ್ಳಿ ನಾನು ನನ್ನ ಉದಾಹರಣೆಗೆ ಮೆಂತೆ ಪುಡಿ ಮಾಡಿ ತಗೊಳ್ತೇನೆ, ಅದು ಔಷಧಿ ಬದಲಿ ಸೊಪ್ಪು ತರಕಾರಿ ಆಯಿತು. ಆಮೇಲೆ ಮಧ್ಯಾಹ್ನ ಒಳ್ಳೆ ಯಾವುದು ಹರಿವೆ ಬಸಳೆ ಸೊಪ್ಪುಗಳನ್ನು ಉಪಯೋಗ ಮಾಡಿದರೆ ಅದು ಸೊಪ್ಪು ತರಕಾರಿ ಆಯಿತು. ನಾವು ಯಾವ ಆಹಾರವನ್ನು ಉಪಯೋಗ ಮಾಡ್ತೇವೆ ಆ ದೇಹ, ಆ ಮನಸ್ಸು, ಆ ಬುದ್ಧಿ ನಮಗೆ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಒಳ್ಳೆಯ ದೇಹದಲ್ಲಿ ಒಳ್ಳೆಯ ಮನಸ್ಸು, ಒಳ್ಳೆಯ ಆತ್ಮ, ಒಳ್ಳೆಯ ರೀತಿ ಇರಲಿಕ್ಕೆ ಸಾಧ್ಯ ಹೇಳ್ಬೋದು. ಎಸ್, ಈಗಾಗಲೇ ಯೋಗದಲ್ಲೂ ಕೂಡ ಸಾಕಷ್ಟು ಆಸನಗಳಿದೆ. ಇದರ ಕುರಿತಾಗಿ ಕೂಡ ನಮ್ಮ ವೀಕ್ಷಕರಿಗಾಗಿ ನೀವು ತೋರಿಸಿಕೊಡೋದಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ಮಾಡಿಕೊಂಡು ಬಂದಿದ್ದೀರಾ. ಕೆಲವೊಂದು ಆಸನಗಳ ಕುರಿತಾದ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀಡ್ಬೋದಾ? ಅದು ಹೇಳ್ಬೋದು. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿ ಪ್ರಾಣತೋಸ್ಮಿ. ನಾವು ಯೋಗದಲ್ಲಿ ಯೋಗಾಸನದಲ್ಲಿ ಕುಳಿತು ಮಾಡುವ ಯೋಗಾಸನ, ನಿಂತು ಮಾಡುವ ಯೋಗಾಸನ, ಆಮೇಲೆ ಮಲಗಿ ಮಾಡುವ ಯೋಗಾಸನ. ಮಲಗಿ ಮಾಡುವ ಯೋಗಾಸನದಲ್ಲಿ 2 ವಿಧಗಳಿವೆ. ಒಂದು ಹೊಟ್ಟೆಯ ಮೇಲೆ ಮಲಗಿ ಮಾಡುವ ಯೋಗಾಸನ, ಇನ್ನೊಂದು ಬೆನ್ನ ಮೇಲೆ ಮಲಗಿ ಮಾಡುವ ಯೋಗಾಸನಗಳು. ನಾವು ಈಗ ಮಲಗಿ ಮಾಡುವ ಕುಳಿತು ಮಾಡುವ ಯೋಗಾಸನದಲ್ಲಿ ಮುಖ್ಯಂ ಸ್ಥಿರಂ ಸುಖಂ ಆಸನಂ. ಆರೋಗ್ಯವಾಗಿರಲಿಕ್ಕೆ ಸ್ಥಿರಂ ಸುಖಂ ಆಸನಂ, ಸರಳವಾಗಿರುವುದೇ ಒಂದು ಆಸನ. ಈಗ ನಾನು ಸರಳವಾಗಿ ಕೂತ್ಕೊಂಡಿದ್ದೇನೆ, ಇದು ಒಂದು
ಸರಳವಾದ ಆಸನ. ಈಗ ಸ್ಥಿರಂ ಸುಖಂ ಆಸನ. ಈಗ ನಾವು ಬಲ ಪಾದವನ್ನು ಎಡ ತೊಡೆಯ ಮೇಲಿಡುವುದು, ಎಡ ಪಾದವನ್ನು ಬಲ ತೊಡೆಯ ಮೇಲಿಟ್ಟು ಇರುವುದಕ್ಕೆ ಇದಕ್ಕೆ ಪದ್ಮಾಸನ. ಈ ಪದ್ಮಾಸನದಲ್ಲಿ ನಾವು ದೀರ್ಘ ಉಸಿರಾಟವಾಡಿದರೆ ಆರೋಗ್ಯ ವೃದ್ಧಿ ಒಳ್ಳೆಯದು. ಇದಕ್ಕೆ ನಾವು ಪದ್ಮಾಸನದಲ್ಲಿ ಒಂದು ಲೋಲಾಸನ ಇದೆ. ಸಾಮಾನ್ಯ ಇದಕ್ಕೆ ಲೋಲಾಸನಗಳು ಹೇಳ್ತೇವೆ. ಪದ್ಮಾಸನದಲ್ಲಿ ಇನ್ನು ಈ ರೀತಿ ಮಾಡಿದರೆ ಲೋಲಾಸನ. ಆಮೇಲೆ ಕೈಯ ಮೇಲೆ ಭಾರ ಹಾಕಿ ಕೈ ಮಣಿಗಂಟು, ತೋಳು ಭುಜ, ಕೈಗೆ ಬಲ ಸಿಗ್ತದೆ. ಒಬ್ಬರು ನಿತ್ರಾಣವಾಗಿದ್ದರೆ ಅವನ ಕೈ ಬಲ ಆಗ್ತದೆ. ನಾವು ಮಹಿಳೆ ಆದರೆ ನಾವು ಬಳೆಗಳನ್ನೆಲ್ಲ ತೆಗೆದಿಡಬೇಕು. ನಾವು ವಾಚ್ಗಳನ್ನು ತೆಗೆದಿಟ್ಟು ನಾವು ಯೋಗಾಸನಗಳನ್ನು ಮಾಡಬೇಕು. ಈಗ ಕುಳಿತು ಮಾಡುವ ಆಸನದಲ್ಲಿ ಓಂ ದೀರ್ಘ ಉಸಿರನ್ನು ತಗೊಂಡು ದೀರ್ಘ ಕೈ ಮೇಲ್ಮುಖ ಮಾಡಿಕೊಂಡು, ಇದಕ್ಕೆ ಪದ್ಮಾಸನದಲ್ಲಿ ಪರ್ವತಾಸನ, ದೀರ್ಘ ಉಸಿರು ಪ್ರಾಣಾಯಾಮಗಳನ್ನು ಮಾಡಿಕೊಂಡು ಇರುವುದು ಇದು ಪದ್ಮಾಸನ. ಈ ಪದ್ಮಾಸನದಲ್ಲಿ ನಮಸ್ಕಾರ ಸ್ಥಿತಿ, ಪದ್ಮಾಸನದಲ್ಲಿ ನಮಸ್ಕಾರ ಸ್ಥಿತಿಯನ್ನು ಮಾಡೋದು. ಇದು ಬೆನ್ನು, ಪಾದ, ಆಮೇಲೆ ತೋಳ ಭುಜಕ್ಕೆ ಎಕ್ಸರ್ಸೈಸ್ ಸಿಗ್ತದೆ. ನಮ್ಮ ದೇಹ ಸರ್ವಾಂಗೀಕರಣದ ಹತೋಟಿಯನ್ನು ತರಲಿಕ್ಕೆ ಆಗ್ತದೆ. ಅದರಿಂದ ಕೈ ಕಾಲುಗಳೆಲ್ಲ ಸಡಿಲವಾಗಿರ್ತದೆ, ಹೊಟ್ಟೆ ಸಣ್ಣದಾಗ್ತದೆ, ಬೊಜ್ಜು ಕರಗುತ್ತದೆ ಎಂಬ ಈ ಯೋಗಾಸನಗಳ ಮೂಲಕ ದೀರ್ಘವಾಗಿ ಉಸಿರಾಡಿಕೊಂಡು ನಿಧಾನವಾಗಿ ಮೇಲಕ್ಕೆ ಬರುವುದು. ಇದು ಪದ್ಮಾಸನದಲ್ಲಿ ನಮಸ್ಕಾರ ಸ್ಥಿತಿ. ದೀರ್ಘ ಉಸಿರನ್ನು ತಗೊಂಡು ದೀರ್ಘ ಉಸಿರನ್ನು ಹೊರಗೆ ಬಿಡುವುದು. ಹಿಂದಿನ ಕಾಲದಲ್ಲಿ ನಾವು ಋಷಿಮುನಿಗಳು ಯಾವುದು ಜಿಂಕೆಯ ಚರ್ಮ, ಹುಲಿಯ ಚರ್ಮದ ಮೇಲೆ ಕೂತ್ಕೊಂಡು ಯೋಗಾಸನ ಪ್ರಾಣಾಯಾಮಗಳನ್ನು ಮಾಡ್ತಿದ್ರು. ನಾವು ಯಾರೇ ಆಗಲಿ ಇದನ್ನು ಹಾಕ್ಕೊಂಡ್ರೆ ನಮ್ಮ ವೈಬ್ರೇಷನ್, ಗುರುತ್ವಾಕರ್ಷಣ ಶಕ್ತಿಯಿಂದ ನಮ್ಮ ಶಕ್ತಿ ಭೂಮಿ ತಾಗಿ ತೆಗೆದುಕೊಳ್ಳುವುದರಿಂದ ನಾವು ಒಂದು ಬಟ್ಟೆಯನ್ನು, ಒಂದು ಜಮಖಾನವನ್ನು ಹಾಕಿ ಯೋಗಾಸನವನ್ನು ಮಾಡಬೇಕು. ಸರಳವಾದ ಉಡುಗೆ ತೊಡುಗೆಗಳನ್ನು ಹಾಕ್ಕೊಳ್ಬೇಕು. ಈಗ ದೀರ್ಘ ಉಸಿರು ತಗೊಂಡು ಮುದ್ರೆಯಿಂದ ದೀರ್ಘ ಉಸಿರಾಟವನ್ನು ಹೀಗೆ ಸ್ಥಿರಂ ಸುಖಂ ಆಸನಂ. ಈಗ ಪುನಃ ನಾವು ಬಲಕಾಲನ್ನು ಬಲ ಪೃಷ್ಠದ ಕಡೆಗೂ ಎಡಕಾಲನ್ನು ಎಡದ ಪೃಷ್ಠದ ಕಡೆಗೂ ಮಾಡಿಕೊಂಡು ಇದು ವಜ್ರಾಸನ. ವಜ್ರಾಸನದಲ್ಲಿ ಯಾರು ಹಾಕ್ಕೊಳ್ತಾರೆ, ಕೈಕಾಲು ಮಂಡಿ ನೋವು ಅಥವಾ ತೊಡೆ ನೋವು, ಪಾದ ನೋವು, ಈ ವಜ್ರಾಸನ ಮಾಡೋದು. ನಾವು ಯಾವ ಆಸನವನ್ನು ಊಟ ಆದ ಮೇಲೆ ಯಾವ ಆಸನಗಳನ್ನು ಮಾಡಬಾರ್ದು. ಆದರೆ ಸಂಜೆ ಊಟ ಆದಮೇಲೆ ರಾತ್ರಿ ಮಲಗಿಕೊಳ್ಳುವ ಮೊದಲು ನಾವು ಟಿ ವಿಯನ್ನು ನೋಡಿಕೊಂಡು ಅಥವಾ ಇತರೆ ಯಾವುದಾದ್ರು ಕೆಲಸ ಮಾಡುವಾಗ ವಜ್ರಾಸನಗಳನ್ನು ಹಾಕಿಕೊಂಡು ನಾವು ಆರಾಮವಾಗಿ ಇರ್ಬೋದು. ವಜ್ರಾಸನದಲ್ಲಿ ಅನೇಕ ಆಸನಗಳುಂಟು. ವಜ್ರಾಸನದಲ್ಲಿ ದೀರ್ಘ ಉಸಿರಿಸಿಕೊಂಡು ದೀರ್ಘ ಕೈ ಮೇಲ್ಮುಖ ಮಾಡಿಕೊಂಡು ದೀರ್ಘ ಉಸಿರನ್ನು ತೆಗೆದುಕೊಂಡು ಪ್ರಾಣಾಯಾಮದ ಮೂಲಕ ಉಸಿರನ್ನು ಹೊರಗೆ ಬಿಟ್ಟರೆ ಇದು ಶಶಾಂಕ ಆಸನಕ್ಕೆ ಬರ್ತದೆ. ದೀರ್ಘ ಉಸಿರು ತಗೊಂಡು ದೀರ್ಘ ಉಸಿರಕ್ಕೆ ಬಂದರೆ ಶಶಾಂಕಾಸನ, ದೀರ್ಘ ಉಸಿರನ್ನು ಹೊರಗೆ ಬಿಡಬಹುದು. ಈ ವಜ್ರಾಸನದಲ್ಲಿ ಮುಷ್ಟಿಗಳನ್ನು ಈ ಹೊಟ್ಟೆಯ ಹೊಕ್ಕಳ ಹತ್ರ ಇಟ್ಕೊಂಡು ದೀರ್ಘ ಉಸಿರನ್ನು ಬಿಡ್ಕೊಂಡು ದೀರ್ಘ ಮಾಡಿದರೆ ಹೊಟ್ಟೆ ಸಣ್ಣದಾಗ್ತದೆ, ಕೊಬ್ಬು ಚರ್ಬಿ ಕರಗ್ತದೆ. ಕುಳಿತು ಮಾಡುವ ಆಸನದಲ್ಲಿ ವಜ್ರಾಸನ. ಆಮೇಲೆ ಈಗ ನಾವು ಹೊಟ್ಟೆ ಮೇಲೆ ಮಲಗಿ ಮಾಡುವ ಆಸನಗಳಲ್ಲಿ ಮಕರಾಸನ ಶ್ರೇಷ್ಠವಾದುದು. ನಮಗೆ ವಿಶ್ರಾಂತಿ ಕೊಡಿ. ಎರಡು ಕೈಗಳನ್ನು ಗಲ್ಲದ ಹತ್ತಿರ ಮಡಚಿಕೊಂಡು ಕಾಲು ನೇರವಾಗಿ ಇಟ್ಕೊಂಡ್ರೆ ಇದಕ್ಕೆ ಮಕರಾಸನ. ಮಕರ ಅಂದರೆ ಮೊಸಳೆಯ ಆಸನ. ದೀರ್ಘ ಉಸಿರು ತೆಗೆದುಕೊಂಡು ದೀರ್ಘ ಉಸಿರನ್ನು ಹೊರಗೆ ಬಿಡುವುದು. ಆಮೇಲೆ ಮಕರಾಸನದಲ್ಲಿ ಕಣ್ಣು ಮೇಲಕ್ಕೆ, ಬಲಕ್ಕೆ, ಕೆಳಕ್ಕೆ, ಎಡಕ್ಕೆ, ಮೇಲಕ್ಕೆ,
ಬಲಕ್ಕೆ ಕೆಳಕ್ಕೆ ಎಡಕ್ಕೆ ಹೀಗೆ ಮಾಡೋದ್ರಿಂದ ಕಣ್ಣ ದೃಷ್ಟಿಯನ್ನು ನೋವುಗಳನ್ನು ಹೋಗಲಾಡಿಸಲಿಕ್ಕೆ ನಾವು ಮಕರಾಸನದಿಂದ ಸಾಧ್ಯ. ಈಗ ಮಕರಾಸನ ನಂತರ ಕೈಗಳನ್ನು ನೇರವಾಗಿ ಇಟ್ಕೊಂಡು ಕುತ್ತಿಗೆಯನ್ನು 1-2 ಇಂಚು ಮೇಲೆ ಇಟ್ಕೊಂಡು ಕೈಗಳನ್ನು ಹೀಗೆ ಇಕ್ಕರೆ ಭುಜಂಗಾಸನ. ಹೊಟ್ಟೆ ಮೇಲೆ ಮಲಗಿ ಮಾಡುವ ಆಸನ. ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತುಕೊಂಡು ಮಾಡುವುದು ಇನ್ನೊಂದು ಭುಜಂಗಾಸನ. ಆಮೇಲೆ ಎರಡೂ ಕೈಗಳನ್ನು ಉಸಿರನ್ನು ತಗೊಂಡು ಪ್ರಾಣಾಯಾಮ ದೀರ್ಘ ಉಸಿರು ತಗೊಂಡುಕೊಂಡಾಗ ಇದು ಭುಜಂಗಾಸನವನ್ನು ನಾವು ಮಾಡಿದರೆ ಸೊಂಟ, ಬೆನ್ನು, ಕುತ್ತಿಗೆ, ಕೈಗಳಿಗೆ ಫುಲ್ ಎಕ್ಸಸೈಜು, ಫುಲ್ಲು ದೀರ್ಘ ಉಸಿರು ಪ್ರಾಣಾಯಾಮ ಮಾಡುತ್ತಾ ಭುಜಂಗಾಸನವನ್ನು ಮಾಡಿ ಮಕರಾಸನದಲ್ಲಿ ಮಲಗಿಕೊಳ್ಳಬಹುದು. ದೀರ್ಘ ಉಸಿರನ್ನು ತಗೊಳ್ಳೋದು. ಈಗ ನಿಧಾನವಾಗಿ ಎದ್ದುಕೊಂಡು ಆರಾಮವಾಗಿ ಕೂತ್ಕೊಂಡು ನಿಧಾನವಾಗಿ ವಜ್ರಾಸನಕ್ಕೆ ಬರುವುದು. ಇನ್ನು ನಾವು ಸೂರ್ಯ ನಮಸ್ಕಾರ ಮಾಡುವುದರಿಂದ ನಾವು ಸುಮಾರು 8 ಆಸನಗಳ ಗುಚ್ಛವನ್ನು ನಾವು ಸೂರ್ಯ ನಮಸ್ಕಾರಕ್ಕೆ ಹೋಲಿಸ್ತೇವೆ. ಒಂದನಾಗಿ ಆರಾಮವಾಗಿ ಎದ್ದು ನಿಲ್ಲುವುದು. ಇದಕ್ಕೆ ನಿಂತು ಮಾಡುವ ಆಸನದಲ್ಲಿ ತಾಡಾಸನ. ದೀರ್ಘ ಉಸಿರನ್ನು ತಗೊಂಡು ಕೈ ಮೇಲ್ಮುಖ ಮಾಡಿಕೊಂಡು ದೀರ್ಘ ಉಸಿರನ್ನು ತಗೊಳ್ಕೊಳ್ಳೋದು. ದೀರ್ಘ ಉಸಿರನ್ನು ಕೆಳಗೆ ಬಿಟ್ಕೊಂಡು ಕೈ ಕೆಳಮುಖ ಮಾಡಿಕೊಂಡು ದೀರ್ಘ ಉಸಿರನ್ನು ಹೊಡೆದು. ಈಗ ಸೂರ್ಯ ನಮಸ್ಕಾರದಲ್ಲಿ ಕೆಲವು 8 ಅಂಕಿಗಳು, ಕೆಲವರು 10 ಅಂಕಿಗಳನ್ನು, ಕೆಲವರು 12 ಅಂಕಗಳು. ದೀರ್ಘ ಸೂರ್ಯ ನಮಸ್ಕಾರ. ಹರಿ ಓಂ. ಓಂ ಮಿತ್ರಾಯ ನಮಃ. ಓಂ ರವಯೇ ನಮಃ. 12 ಮಂತ್ರಗಳನ್ನು ಹೊಡ್ಕೊಂಡು ದೀರ್ಘ ಕೈಗಳನ್ನು ನಮಸ್ಕಾರ ಮಾಡು. ನಮಸ್ಕಾರ ಸ್ಥಿತಿ. ದೀರ್ಘ ಉಸಿರನ್ನು ತಗೊಳ್ಳೋದು ಊರ್ಧ್ವಮುಖಾಸನ. ದೀರ್ಘ ಉಸಿರನ್ನು ಹೊರಗೆ ಬಿಟ್ಟು ಹಸ್ತಪಾದಾಸನಕ್ಕೆ ಬರುವುದು. ಆಮೇಲೆ ಕೈಗಳನ್ನು ಊರಿ ಏಕಪಾದ ಪ್ರಸರಣಾಸನ, ದ್ವಿಪಾದ ಪ್ರಸರಣಾಸನ. ಈಗ ಮಂಡಿ ಊರಿ ಉಸಿರನ್ನು ಒಳಗೆ ತೆಗೆದುಕೊಂಡು ಉಸಿರನ್ನು ಹೊರಗೆ ಬಿಡುವುದು ಶಶಾಂಕಾಸನ. ದೀರ್ಘ ಉಸಿರನ್ನು ತೆಗೆದುಕೊಂಡು ದೀರ್ಘ ಉಸಿರನ್ನು ಬಿಡುವುದು ಸಾಷ್ಟಾಂಗ ನಮನಾಸನ. ಅಂದರೆ 2 ಪಾದ, 2 ಮಂಡಿ, 2 ಕೈ ಎದೆ ನೆಲಕ್ಕೆ ತಾಗಬೇಕು, ಮೂಗು ನೆಲಕ್ಕೆ ತಾಗಬಾರ್ದು, ಹಣೆ ನೆಲಕ್ಕೆ ತಗರಬೇಕು. ತಂದೆ, ತಾಯಿ, ಗುರು ಹಿರಿಯರಿಗೆ ನಮಸ್ಕಾರ ಮಾಡೋ ಸ್ಥಿತಿ. ದೇವರಿಗೆ ದೀರ್ಘ ಉಸಿರನ್ನು ತಗೊಂಡು ಊರ್ಧ್ವಮುಖ ಆಸನ. ಆಮೇಲೆ ಅಧೋಮುಖ ಆಸನ. ಗಲ್ಲ ಎದೆಗೆ ತಾಗಬೇಕು, ಕಿವಿಯನ್ನು ಹಿಂದಡಿ ಎತ್ತಬೇಕು, ಹಿಂದಿನ ಪಾದ ನೆಲಕ್ಕೆ ತಾಗಬೇಕು. ಪುನರಪಿ ಶಶಾಂಕಾಸನ. ದೀರ್ಘ ಉಸಿರನ್ನು ಹೊರಗೆ ಬಿಡುವುದು, ದೀರ್ಘ ಉಸಿರನ್ನು ಒಳಗೆ ತೆಗೆದುಕೊಂಡು ಶಶಾಂಕಾಸನ. ಈಗ ಬಲಕಾಲನ್ನು ಮುಂದೆ ಇಟ್ಕೊಂಡು ಏಕಪಾದ ಪುರಸರಣಾಸನ, ಎಡಕಾಲನ್ನು ಎಡಕೈ ಇಟ್ಕೊಂಡು ಹಸ್ತಪಾದಾಸನ, ನಮಸ್ಕಾರ ಸ್ಥಿತಿ. ಹರಿ ಓಂ. ಹೀಗೆ ನಾವು ನಿಂತು ಮಾಡುವ ಆಸನ, ಕುಳಿತು ಮಾಡುವ ಆಸನ, ಇನ್ನು ಬೆನ್ನ ಮೇಲೆ ಮಲಗಿ ಮಾಡುವ ಆಸನಗಳಲ್ಲಿ ನಾವು ಆಸನಗಳಲ್ಲಿ ಹೆಚ್ಚಾಗಿ ಪ್ರಾಣಿ ಪಕ್ಷಿಗಳ ಹೆಸರನ್ನೇ ಹೇಳ್ತೇವೆ. ಆದ್ದರಿಂದ ಪ್ರಾಣಿಯ ಪಕ್ಷಿಗಳ ಹೆಸರನ್ನು ಸುಮಾರು 84 ಆಸನಗಳಿವೆ. ಅದನ್ನು ವಿಭಾಗಗಳನ್ನು ಮಾಡಿಕೊಂಡು 100 ಆಸನ, 108 ಆಸನಗಳು ಹೇಳ್ತಾ ಇರ್ತಾರೆ. ಯಾವುದು ಬೇಕೋ ಅವರವರು ಆಯಾ ಆಸನಗಳಲ್ಲಿ ಮಾಡಿಕೊಂಡಿರಬೇಕು. ನಾವು ದೀರ್ಘವಾಗಿ
ಪ್ರಾಣಾಯಾಮಕ್ಕೆ ಬರುವುದಿದ್ರೆ ನಾವು ಕೂತ್ಕೊಂಡು ಮಾಡೋದು. ಬಲ ಕಾಲನ್ನು ಪೃಷ್ಠಕ್ಕೆ ದೀರ್ಘ ಅನುಲೋಮ ವಿಲೋಮ ಪ್ರಾಣಾಯಾಮಾಸನ, ನಾಸಿಕ ಮುದ್ರೆ. ಹೀಗೆ 48 ಬಾರಿ ಉಸಿರಾಟ ತಗೊಳ್ಬೇಕು, ಉಸಿರಾಟಗಳನ್ನು ಮಾಡಬೇಕು. ಈಗ ಸೂರ್ಯನಾಡಿ ಮೂಲಕ ಉಸಿರಾಟ. ನಾವು ಒಮ್ಮೆ ಉಸಿರಾಟವನ್ನು 48 ಬಾರಿ ಮಾಡಿದರೆ ಒಂದು ಮಂಡಲ ಹೇಳ್ತೇವೆ, ಅಥವಾ 24 ಸಾರಿ ಅಥವಾ 12 ಬಾರಿ ಆದರೂ ಉಸಿರಾಟ ಅನುಲೋಮ ವಿಲೋಮ ಚಂದ್ರಾನುಲೋಮ ಸೂರ್ಯಾನುಲೋಮ ಪ್ರಾಣಾಯಾಮಗಳನ್ನು ಕಡೆ ಏನೂ ಇಲ್ಲದರೆ 6 ಸರ್ತಿ ಪ್ರಾಣಾಯಾಮ ಮಾಡಿದರೆ ದಿನ ಎಲ್ಲವನ್ನು ಮಾಡಿಕೊಂಡು ಪ್ರಾಣಾಯಾಮಗಳ ಹತೋಟಿಯನ್ನು ಮಾಡಿಕೊಳ್ಬೋದು. ನಾವು ಸೂರ್ಯ ನಮಸ್ಕಾರದಲ್ಲಿ 2, 4, 6, 8 ಅಥವಾ 14 ಸೂರ್ಯ ನಮಸ್ಕಾರವನ್ನು ಬಿಡದೆ 108 ದಿನ ಮಾಡಿದರೆ ಸೂರ್ಯ ನಮಸ್ಕಾರ ಯೋಗ ಯಜ್ಞ ಹೇಳಿ ನಾವು ಕಲಿತೇವೆ. ಅಂದರೆ ಎರಡೂ ಪಾದಗಳಲ್ಲಿ ಅಂದರೆ ಎರಡೂ ಕಡೆಗಳಲ್ಲಿಯೂ ಒಂದೊಂದು ಸೂರ್ಯ ನಮಸ್ಕಾರ ಮಾಡಿದರೆ 2 ಸೂರ್ಯ ನಮಸ್ಕಾರ ಮಾಡಿದರೆ ನಮ್ಮ ದೇಹದ ಸಮತೋಲನವನ್ನು ಕಾಯ್ದುಕೊಳ್ಳಲಿಕ್ಕೆ ಬಹಳ ಒಳ್ಳೆಯದು. ನಾನೀಗ ಮಾಡಿದಾಗ ಒಂದು ಮಾಡಿ ಮಾತ್ರ ತೋರಿಸಿದೆ. ಎರಡೂಗಳನ್ನು ಮಂತ್ರಗಳನ್ನು ಹೇಳಿಕೊಂಡು ಸೂರ್ಯ ನಮಸ್ಕಾರ ಮಾಡಿದರೆ ನಮ್ಮ ಆರೋಗ್ಯ ವೃದ್ಧಿ. ನಮ್ಮ ಉತ್ತಮವಾದ ದೇಹದಲ್ಲಿ ಒಳ್ಳೆಯ ಆತ್ಮ ಇರಬೇಕಾದರೆ ಈ ಒಳ್ಳೆಯ ದೇಹ ಇದ್ದುಕೊಂಡು ಒಳ್ಳೆಯ ಗಾಡಿಯಲ್ಲಿ ಅಥವಾ ಒಳ್ಳೆಯ ಕಾರ್ನಲ್ಲಿ ಒಳ್ಳೆಯ ಡ್ರೈವರ್ ಹೇಗಿರ್ತಾನೆ ಅದೇ ರೀತಿಯಲ್ಲಿ ನಮ್ಮ ದೇಹದೊಳಗೆ ಒಳ್ಳೆಯ ಆತ್ಮ ಇರಬೇಕಾದ್ರೆ ನಾವು ದೀರ್ಘ ಉಸಿರಾಟ ಮಾಡಿಕೊಂಡು ಆರೋಗ್ಯವಾಗಿದ್ದುಕೊಂಡು ಇದ್ದರೆ ನಮ್ಮ ಆರೋಗ್ಯವನ್ನು ಒಳ್ಳೆಯದು ಮಾಡಿಕೊಂಡು ನಮ್ಮ ಹಸ್ತದಲ್ಲಿ ನಮ್ಮ ಆರೋಗ್ಯ ಕೈಯಲ್ಲಿ ಉಂಟು. ಇದನ್ನು ನಾವು ಬೆಳಿಗ್ಗೆ ಸೂರ್ಯ ನಮಸ್ಕಾರ ಮಾಡಿದ ನಂತರ ಕೈಗಳನ್ನು ತಿಕ್ಕಿಕೊಂಡು ಚಂದ ಮಾಡಿ ಕರಾಗ್ರೇ ವಸತೆ ಲಕ್ಷ್ಮೀ ಕರ ಮಧ್ಯೆ ಸರಸ್ವತಿ ಕರ ಮೂಲೆ ಭವೇದ್ ಗೌರಿ ಪ್ರಭಾತೆ ಕರ ದರ್ಶನ ಹೇಳ್ಕೊಂಡು ಕೈಗಳನ್ನು ನೋಡಿದರೆ ನಮ್ಮ ಆರೋಗ್ಯ ಸಂಪೂರ್ಣವಾಗಿ ಒಳ್ಳೆಯ ರೀತಿ ಇರಲಿಕ್ಕೆ ಸಾಧ್ಯ ಉಂಟು ಹೇಳುವುದನ್ನು ಹೇಳ್ಬೋದು. ಕೊನೆಗಾಗಿ ಇನ್ನೊಂದು, ನಾವು ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶ್ರೀ ಮಹಾಗಣಪತಯೇ ನಮಃ. ಓಂ ಶ್ರೀ ಸರಸ್ವತಿಯೇ ನಮಃ. ಓಂ ಶ್ರೀ ಮಹಾಗಣಪತಿಯೇ ನಮಃ. ಓಂ ಶ್ರೀ ಮಂಜುನಾಥಾಯ ನಮಃ. ಭಾರತ್ ಮಾತಾ ಕಿ ಜೈ ಹೇಳಿಕೊಂಡು ಸರಳವಾದ ಯೋಗಾಸನಗಳು ಮಾಡುವುದರಿಂದ ನಮ್ಮ ದೇಹದಲ್ಲಿ ಆರೋಗ್ಯವಿದ್ದು ನಾವು ಒಳ್ಳೆಯ ದೇಹವನ್ನು ಮಾಡಿಕೊಂಡ್ರೆ ಮನೆಯಲ್ಲಿ ಎಲ್ಲರೂ ಯೋಗಾಸನ ಮಾಡಿದರೆ ನಮ್ಮ ಮನೆಯೂ ಒಂದು ಆರೋಗ್ಯದ ಮನೆ ಆಗಲಿಕ್ಕೆ ಸಾಧ್ಯ ಉಂಟು. ಪ್ರತಿಯೊಂದು ನಮ್ಮ ಹಳ್ಳಿಗಳಲ್ಲಿ ಕೇಂದ್ರಗಳನ್ನು ಮಾಡಿಕೊಂಡು ಇವತ್ತು ನಾನು ಟಿ ವಿಯಲ್ಲಿ ಮತ್ತು ರೇಡಿಯೋದಲ್ಲಿ ಕೇಳಿದೆ, ಎಲ್ಲ ಕಡೆಯಲ್ಲಿ ಅಂದರೆ ಪ್ರಶ್ನೋತ್ತರವಾಗಿ ಬರುವುದರಿಂದ ಯಾರೇ ಗ್ರಾಮದಲ್ಲಿ ಪಂಚಾಯತ್ ಬೋರ್ಡಿಗೆ ಹೋಗಿ ಹೇಳಿದರೆ ಅವರು ನಮಗೆ ಆಯುಷ್ ಕೇಂದ್ರದ ಮೂಲಕ ನಿಮ್ಮ ಗ್ರಾಮಕ್ಕೆ ಅಥವಾ ನಿಮ್ಮ ತಾಲೂಕು ಕೇಂದ್ರಗಳಿಗೆ ಯೋಗವನ್ನು ಮಾಡಲಿಕ್ಕೆ ಕೇಂದ್ರವನ್ನು ಕೊಡ್ತಾರೆ ಹೇಳುತ್ತಾ ನನ್ನ ಈ ಯೋಗದ ಅಂದರೆ ವಿಶ್ವ ಯೋಗ ದಿನಾಚರಣೆಯನ್ನು ನಾನು ಇಲ್ಲಿಗೆ ಸಮಾಪ್ತಿ ಮಾಡಿಕೊಳ್ಳುತ್ತೇನೆ ಹೇಳಬಯಸ್ತೇನೆ. ಈ ಸರ್ತಿ ಒಂದು ಸಂವಾದ ಮಾಡಿದಂಥ ಸ್ಪಂದನ ಟಿ ವಿಯ ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಸ್ಮರಿಸಿದ ನನ್ನ ಯೋಗದ ತರಗತಿಯನ್ನು ಈಗ ಯೋಗದ ಪ್ರಾತ್ಯಕ್ಷೆಯನ್ನು ನಾನು ಮುಗಿಸ್ತೇನೆ. ಹರಿ ಓಂ.
ಎಸ್ ವೀಕ್ಷಕರೇ, ಈಗಾಗಲೇ ಸಾಕಷ್ಟು ಯೋಗದ ಆಸನಗಳ ಕುರಿತಾಗಿ ಪ್ರತ್ಯಕ್ಷವಾಗಿ ನಮಗೆ ಈ ಯೋಗದ ಆಸನಗಳನ್ನು ಮಾಡುವ ಮೂಲಕ ಹರಿನಾರಾಯಣ ಬಂಡಿಯವರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಇವರಿಗೆ ಮೊದಲಾಗಿ ಧನ್ಯವಾದಗಳನ್ನು ಹೇಳೋಣ. ಎಸ್ ಹರಿನಾರಾಯಣ ಬಂಡಿಯವರೇ, ಇಷ್ಟೊತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯೋಗ ಅಂದರೆ ಏನು, ಯೋಗದ ಮಹತ್ವ ಏನು, ಇದಲ್ಲದೆ ಪ್ರತ್ಯಕ್ಷವಾಗಿ ಯೋಗದ ಆಸನವನ್ನು ನಮ್ಮ ವೀಕ್ಷಕರಿಗಾಗಿ ನೀವು ತೋರಿಸಿಕೊಟ್ಟಿದ್ದೀರಾ. ಅಂತಿಮವಾಗಿ ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ನಾವು ಅಂತಿಮವಾಗಿ ಹೇಳೋದಂದರೆ, ನಾನು ಒಬ್ಬ ಆರೋಗ್ಯ ವೃದ್ಧಿ ಮಾಡಿಕೊಂಡ್ರೆ ನಮ್ಮದು ಒಂದು ಒಳ್ಳೆಯದಾಯಿತು. ಆಮೇಲೆ ನಮ್ಮ ಮನೆಯಲ್ಲಿ ಆರೋಗ್ಯ ವೃದ್ಧಿ ಮಾಡಿಕೊಂಡ್ರೆ ನಮ್ಮ ಮನೆಯು ಚೆನ್ನಾಗಿರ್ತದೆ. ಹಾಗೆ ಪ್ರತಿ ಮನೆಗಳಲ್ಲಿಯೂ ಅವರವರು ಆರೋಗ್ಯವನ್ನು ಮಾಡಿಕೊಂಡು ಹಾಗೂ ಟಿ ವಿ ಮೂಲಕವೂ ಆಗ್ಬೋದು, ಅಥವಾ ಒಳ್ಳೆಯ ಯೋಗ ಮಾಡಬೇಕಾದ್ರೆ ಒಳ್ಳೆಯ ಗುರುಗಳನ್ನು ಆರಿಸಿಕೊಂಡು ಮಾಡಿಕೊಂಡ್ರೂ ಒಳ್ಳೆಯದು. ಅಥವಾ ನಾನು ಇನ್ನೊಂದು ಹೇಳೋದಂದರೆ, ಇವತ್ತು ಈಗ 4ನೇ ವಿಶ್ವ ಯೋಗ ದಿನಾಚರಣೆ ಆಗ್ತಾ ಬಂತು. 5ನೇ ಯೋಗ ದಿನಾಚರಣೆಗೆ ನಾವು ಕಾಲಿಡಿರುವುದರಿಂದ ನನ್ನಿಂದ ಆದಂಥ ನಮ್ಮ ದೇಶದ 2ನೇ ಬಾರಿಗೆ ಮೋದಿ 2ನೇ ಬಾರಿಗೆ ಪ್ರಧಾನಮಂತ್ರಿ ಆದ ಪ್ರಯುಕ್ತ ಸಂತೋಷಗೊಂಡು ಯಾರಾದರೂ ಯೋಗ ಕ್ಲಾಸ್ ಮಾಡಬೇಕು ಹೇಳಿದರೆ ನಾನು ಅವರಿಗೆ ಮನೆಗೆ ಹೋಗಿ ಅಥವಾ ಅವರ ಸಂಘಕ್ಕೆ ಹೋಗಿ ಒಂದು ಉತ್ತಮ ರೀತಿಯಲ್ಲಿ ನನ್ನಿಂದ ಕೂಡಿದಷ್ಟು ಧರ್ಮಾರ್ಥ ಹೇಳಿಕೊಂಡು ಹೋಗ್ಲಿಕ್ಕೆ ಈ ಸಂದೇಶವನ್ನು ನಿಮ್ಮ ಸ್ಪಂದನ ಟಿ ವಿಯ ಮೂಲಕ ನಾನು ಅವರಿಗೆ ಕೃತಜ್ಞ ಹೇಳ್ತೇನೆ. ಯಾರು ಹೇಳಬೇಕು ಹೇಳಿದರೆ ನನ್ನ ಮೊಬೈಲ್ ನಂಬರವನ್ನು ನೀವು ಒಂದು ಕೊಟ್ಟರೆ ನಿಮಗೊಂದು ಉಪಕಾರ. ನಾನು ಹೋಗಿ ಧರ್ಮಾರ್ಥ ಹೇಳಿಕೊಡ್ಲಿಕ್ಕೆ ಬರಲಿಕ್ಕೆ ನನ್ನ ಮೊಬೈಲ್ ನನ್ನ ಪುಸ್ತಕದಲ್ಲಿ ಹೇಳ್ತೇನೆ ಬೇಕಾರೆ. 9482032846. ಎಸ್ ಧನ್ಯವಾದ ಹರಿನಾರಾಯಣ ಪಾಂಡಿಯವರು ಇಷ್ಟೊತ್ತು ಬಂದು ನಮ್ಮೊಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ವೀಕ್ಷಕರಿಗೆ ಯೋಗದ ಕುರಿತಾಗಿ ತಿಳಿ ಹೇಳಿದ್ದಕ್ಕೆ ಧನ್ಯವಾದ. ಎಸ್ ಈಗಾಗಲೇ ಹೇಳಿದ ಹಾಗೆ ಇವತ್ತು ವಿಶ್ವ ಯೋಗ ದಿನಾಚರಣೆ, ಇದರ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ನಮ್ಮ ಅತಿಥಿಗಳು ನಮಗೆ ನೀಡಿದ್ದಾರೆ. ನೀವು ಕೂಡ ತಮ್ಮ ಯೋಗದಲ್ಲಿ ಆಸಕ್ತಿಯನ್ನು ತೋರಿಸಿ ಯೋಗವನ್ನು ಇನ್ನೂ ವಿಶ್ವದಾದ್ಯಂತ ಹೆಸರುವಾಸಿ ಮಾಡುವಲ್ಲಿ ನಾವೆಲ್ಲರೂ ಕೂಡ ನಿರತರಾಗಬೇಕಾಗಿರುವಂಥದ್ದು ಕೂಡ ಅವಶ್ಯಕವಾಗಿದೆ ವೀಕ್ಷಕರೇ. ಸೊ ಇದಾಗಿರುತ್ತೆ ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.